इस कृष्णा चैतन्य हरे कृष्णा लोग स्वागत है। हरे कृष्णा 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 हरे 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 राम हरे राम 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 हरे हरे Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna,
हरिनाम संकीर्तन की जय, श्रील प्रभुपाद की जय, निताय गौर प्रेमानंदे। हरि हरि बोल। कृष्ण। यस, हरे कृष्ण। निमिष। हरे कृष्ण। ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्ण। हरे कृष्ण गुरुजी। हरे कृष्ण प्रभु जी। हरे कृष्ण। हरे कृष्ण प्रभु जी। हरे कृष्ण। हरे कृष्ण प्रभु जी। हरे हरे कृष्ण प्रभु जी। हरे कृष्ण गुरुजी। हरे कृष्ण। हरे कृष्ण। यस, नाल्कನೇ ಅಧ್ಯಾಯ. हरे कृष्ण गुरुजी। हरे कृष्ण. हरे कृष्ण. हरे कृष्ण. हरे कृष्ण.
ಎಸ್ ಸ್ಟಾರ್ಟ್ ಮಾಡುವ ಕ್ಲಾಸ್. ಓಕೆ, ಸ್ಟಾರ್ಟ್ ಮಾಡುವ ಮುಂಚೆ ಎಸ್ ದಯವಿಟ್ಟು ನಿನ್ನೆ ಅಧ್ಯಾಯ ಎಂತೆಲ್ಲ ನಾವು ಕಲ್ತೇವೆ ಯಾರು ಹೇಳ್ತೀರಿ? 2 ಪಾಯಿಂಟ್ಸ್ ಹೇಳಿ ಎಂತ ಕಲ್ತೇವೆ ಅಂತ ನಾವು ನಿನ್ನೆ ಅಧ್ಯಾಯದಲ್ಲಿ. ಎಸ್ ದಯವಿಟ್ಟು ನಿನ್ನೆ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಹೇಳಿ. ಸಂಕೀರ್ತನೆ ಯಜ್ಞದಿಂದ ತುಂಬಾ ಪವರ್ಫುಲ್ ಆಗಿ ಆಗುತ್ತೆ ಮಾಡಿದ್ರೆ. ಈಗ ನಾವು ಮಾಡಿದ ಸಂಕೀರ್ತನೆ ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಓಕೆ, ಹೇಳಿ. ಮತ್ತೆ ದೈಹಿಕ ವೇದಿಕೆ, ಇಂದ್ರಿಯ ವೇದಿಕೆ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ವೇದಿಕೆಗಳು. ಓಕೆ, ಎಸ್. ಬೇರೆಯವ್ರು ಯಾರಾದ್ರು ಹೇಳ್ಬೋದಾ? ಎಸ್, ದಯವಿಟ್ಟು. ಕರ್ಮಯೋಗದ ಬಗ್ಗೆ. ಕರ್ಮಯೋಗ. ಓಕೆ, ಎಸ್. ನಾವು ಸ್ಟಾರ್ಟ್ ಮಾಡುವ. ನಾನೇ ಹೇಳ್ತೇನೆ ಎಂತ ಎಲ್ಲ ಮಾಡಿದ್ದೇವೆ ನಾವು ನಿನ್ನೆ. ಎಸ್, ಕೃಷ್ಣ ಚೈತನ್ಯ ಫಸ್ಟಿಗೆ ಹೋಗುವ ಪ್ರೆಸೆಂಟೇಶನ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ರಾಮ. ಎಸ್, ಕೃಷ್ಣ ಚೈತನ್ಯ. ಎಸ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ. ಎಸ್, ಕೃಷ್ಣ ಚೈತನ್ಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 4ಕ್ಕೆ ಸ್ವಾಗತ. ಅಧ್ಯಾಯ 4 ಮಾಡೋ ಮುಂಚೆ ನಾವು ಅಧ್ಯಾಯ 3 ರಿವಿಷನ್ ಮಾಡುವ. ನಾವು ಎಂತ ಕಲ್ತಿದ್ದೇವೆ? ಎಸ್, ನೀನು ನಾವು ಕಲ್ತದ್ದು ಅದೇ ಫಸ್ಟ್ ಇದು ತ್ಯಾಗ ಅಂದ್ರೆ ರಿನೌನ್ಸಿಯೇಷನ್ ಆಫ್ ವರ್ಕ್. ಅವು ಹೇಳುವಂಥದ್ದು, ಅರ್ಜುನ ಕೇಳುವಂಥದ್ದು ಯಾವುದು ಬೆಟರ್, ನಾನು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುದು ಬೆಟರ್ ಅಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದ, ಅಂದ್ರೆ ಯುದ್ಧ ಮಾಡಿದ್ರೆ ಒಳ್ಳೇದ ಅಂತ ಕೃಷ್ಣ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನೀನು ಕ್ಷತ್ರಿಯ, ನಿನ್ನ ಡ್ಯೂಟಿ ಅಂತ ಯುದ್ಧ ಮಾಡುವಂಥದ್ದು. ಆದ್ರೆ ಈ ಅದರ ರಿಸಲ್ಟ್ ಅನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಆಫರ್ ಟು ಗಾಡ್. ಇದರಿಂದ ನಾವೆಂತ ಆಗ್ತದೆ, ಗ್ರಾಜುವಲ್ ನಾವು ಪ್ಯೂರಿಫೈ ಆಗ್ತೇವೆ, ಶುದ್ಧ ಆಗ್ತದೆ ಗ್ರಾಜುವಲ್. ಮತ್ತೆ ನಮ್ಗೆ ಜ್ಞಾನ ಸಿಗ್ತದೆ, ಮತ್ತೆ ನಾವು ರಿನೌನ್ಸ್ ವೈರಾಗ್ಯ ಮಾಡ್ಬೋದು, ಈ ರೀತಿ ಹೇಳ್ತಾನೆ. ಮತ್ತೆ ಆರ್ಟಿಫಿಷಿಯಲಿ ರಿನೌನ್ಸ್ ಮಾಡಬಾರ್ದು. ಅದಕ್ಕೆ ನಾನು ಹೇಳಿದ ಶ್ಲೋಕ ಕರ್ಮೇಂದ್ರಿಯಾನಿ ಸಂಯಮ್ಯ, ಅಂದ್ರೆ ಅಲ್ಲಿ ಮಿಥ್ಯಾಚಾರಿ ವಿಮೂಢಾತ್ಮ, ಮಿಥ್ಯಾಚಾರಿ ಅಂದ್ರೆ ಪ್ರಿಟೆಂಡರ್. ಯಾಕಂದ್ರೆ ಆರ್ಟಿಫಿಷಿಯಲ್ ನಾವು ವೈರಾಗ್ಯ ಮಾಡಿ ಒಳಗೆ ನಮ್ಗೆ ಆ ಇಚ್ಛೆ ಇದ್ರೆ ಅದು ಪ್ರಯೋಜನ ಇಲ್ಲ, ಅದನ್ನ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಹೇಳುವಂಥದ್ದು ರನ್ಸ್ ಇನ್ ಯೋಗ ಲ್ಯಾಡರ್, ಅದರ ಬಗ್ಗೆ ಅಂತಂದ್ರೆ ಕರ್ಮಕಾಂಡದ ಬಗ್ಗೆ ಹೇಳ್ತಾರೆ. ಕರ್ಮಕಾಂಡ ಅಂದ್ರೆ ಸಂಬಡಿ ಗೋಸ್ ಟು ಗಾಡ್, ಭಗವಂತನ ಹತ್ರ ಹೋಗ್ತಾರೆ. ಯಾಕೆ? ಇಂದ್ರಿಯ ಸುಖಕ್ಕೋಸ್ಕರ, ಆದ್ರೆ ಭಗವಂತನ ಮೂಲಕ. ನಾಸ್ತಿಕರಿಗಿಂತ ಅವರು ಆಗ್ಬೋದು. ಹಾಗಾಗಿ ಕರ್ಮಕಾಂಡ ಅಂದ್ರೆ 1 ಸ್ಟೆಪ್
ಬಿಫೋರ್ ಈ ನಾಸಿಕ ಒನ್ ಸ್ಟೆಪ್ ಬಿಲೋ ಕರ್ಮಕಾಂಡ ಈಸ್ ಅಥಿಸ್ಟಿಕ್ ಪೀಪಲ್, ನಾಸ್ತಿಕರಾದ್ಮೇಲೆ ನೆಕ್ಸ್ಟ್ ಕರ್ಮಕಾಂಡ, ಮತ್ತೆ ಸಕಾಮ ಕರ್ಮಯೋಗ, ಮತ್ತೆ ನಿಷ್ಕಾಮ, ಈ ರೀತಿ ಬರುವಂಥದ್ದು. ಮತ್ತೆ ನಿಷ್ಕಾಮ ಕರ್ಮಯೋಗದ ಬಗ್ಗೆ ಅಲ್ಲಿ ಹೇಳ್ತಾನೆ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಅದರಲ್ಲಿ 2 ಪಾರ್ಟ್ ಉಂಟು. ಅಟ್ಯಾಚ್ಮೆಂಟ್ ಟು ದ ವರ್ಕ್, ಅಟ್ಯಾಚ್ಮೆಂಟ್ ಟು ದ ಫ್ರೂಟ್. ಆಗ ಕೃಷ್ಣ ಹೇಳುವಂಥದ್ದು ಫ್ರೂಟ್ ಅಂದ್ರೆ ರಿಸಲ್ಟ್. ಫ್ರೂಟ್ಸ್ ಅನ್ನು ನಾವು ಕೃಷ್ಣನಿಗೆ ಕೊಡ್ಬೇಕಂತ. ಮತ್ತೆ ಹಾಗೆ ನಾವು ಮಾಡಿದ್ರೆ ಮಾತ್ರ ನಾವು ನಮ್ಮ ನಿಜವಾದ ಪ್ರಿಸ್ಕ್ರೈಬ್ ಡ್ಯೂಟಿ ಮಾಡ್ತೇವೆ. ನಾವೆಂತಂದ್ರೆ ನಾವು ಭೋಗಿಸುವಂತ ನಾವೇ ಕೃಷ್ಣನಿಗೆ ಕೊಡುವುದಿಲ್ಲ. ಅದು ಕೃಷ್ಣ ಆ ರೀತಿ ಹೇಳ್ತಾನೆ. ಇದರಿಂದ ಎಂತ ಆಗ್ತದೆ? ಇದ್ರ ನಮ್ದು ಪ್ಯೂರಿಫಿಕೇಶನ್ ಆಗ್ತದೆ. ಭಗವಂತನ ಕೊಟ್ರೆ ನಮ್ಮ ಹೃದಯ ಪ್ಯೂರಿಫಿಕೇಶನ್ ಆಗ್ತದೆ. ಈಗ ನಿಷ್ಕಾಮ ಕರ್ಮಯೋಗಿ ಹತ್ರ ನೀವು ಕೇಳಿದ್ರೆ ನೀನು ಯಾರು? ಅದಕ್ಕೆ ಹೇಳ್ತಾನೆ, ನಾನು ಕೃಷ್ಣನ ಸೇವಕ. ನೀನು ಎಂತ ಮಾಡ್ತೀಯ? ನಾನು ಕೃಷ್ಣನಿಗೆ ಕೆಲಸ ಮಾಡ್ತೇನೆ. ಮತ್ತೆ ಅದನ್ನು ಹೇಗೆ ಮಾಡ್ತೀಯ? ಫುಲ್ ಡೆಡಿಕೇಶನ್, ಫುಲ್ ಕಮಿಟ್ಮೆಂಟ್, ಫುಲ್ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅಲ್ಲಿ ನಾನು ಕೃಷ್ಣನ ಕೆಲಸ ಮಾಡ್ತೇನೆ. ಮತ್ತೆ ಅದರಲ್ಲಿ ಬಂದ ರಿಸಲ್ಟ್ ಅನ್ನು ಎಂತ ಮಾಡ್ತೀಯ? ನಾನು ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಮತ್ತೆ ಇದರಲ್ಲಿ ನಿಂಗೆ ಏನು ಲಾಭ? ನನ್ನ ಪ್ಯೂರಿಫಿಕೇಶನ್ ಆಗ್ತದೆ ಹೃದಯದಲ್ಲಿ, ಮತ್ತೆ ಭಗವಂತನಿಗೆ ಇದರಿಂದ ಪ್ಲೆಷರ್ ಸಿಗ್ತದೆ. ನಾವೆಂತ ಮಾಡುವಂಥದ್ದು? ಈಗ ನಾವು ದುಡಿತೇವೆ, ನಾವೆಲ್ಲ ಮಾಡ್ತೇವೆ, ಆದ್ರೆ ಯಾರಿಗೆ ಪ್ಲೆಷರ್ ಸಿಗ್ಬೇಕು? ನಮಗೆ, ಮತ್ತೆ ನಾವೆಂದು ಬೇಲಿ ಹಾಕಿದ್ದೇವೆ ಅಲ್ಲಿ ಅವರಿಗೆ, ನಮ್ಮ ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಈ ಕುಟುಂಬ, ಅವರಿಗೆ ಪ್ಲೆಷರ್ ಸಿಗ್ಬೇಕು. ಆದ್ರೆ ನಿಷ್ಕಾಮ ಕರ್ಮಿಗೆ ಎಂತ ಮಾಡ್ತಾನೆ? ಭಗವಂತನಿಗೆ ಪ್ಲೆಷರ್ ಸಿಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಮೇನ್ ಅಂತಂದ್ರೆ ಯು ಶುಡ್ ವರ್ಕ್ ಫಾರ್ ದಿ ಪ್ಲೆಷರ್ ಆಫ್ ದಿ ಲಾರ್ಡ್, ದೆನ್ ಓನ್ಲಿ ಹಾರ್ಟ್ ಪ್ಯೂರಿಫೈಸ್. ಅದು ಮತ್ತೆ ಶುದ್ಧ ಆಗ್ತದೆ ಒಳಗೆ ಹೃದಯ. ಈಗ ಶುದ್ಧ ಆಗ್ಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಪ್ಲೆಷರ್ಗೆ ಮಾಡ್ತಾ ಇದ್ದೇವೆ. ಈಗ ಎಕ್ಸಾಂಪಲ್ ಅದಕ್ಕೆ ಅರ್ಜುನ ಯುದ್ಧ ಮಾಡಿದ ಯಾರಿಗೋಸ್ಕರ? ಕೃಷ್ಣನಿಗೋಸ್ಕರ. ಹನುಮಾನ್ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ ಯಾಕೆ? ರಾಮನಿಗೋಸ್ಕರ. ಹಾಗಾಗಿ ಇದೆಲ್ಲ ಎಕ್ಸಾಂಪಲ್. ಎಸ್. ಮತ್ತೆ ನೆಕ್ಸ್ಟ್, ಎಸ್, ಇವರೆಲ್ಲ ಇಬ್ಬರು ಯಾಕೆ ಮಾಡಿದ? ಹನುಮಾನ್ ಮತ್ತೆ ಅರ್ಜುನ. ಯಾಕೆಂದ್ರೆ ಪ್ರೀತಿ, ಭಗವಂತನ ಮೇಲೆ ಪ್ರೀತಿ ಉಂಟು ಅವರಿಗೆ. ನಮ್ಗೆ ಆ ಪ್ರೀತಿ ಬರಲಿಲ್ಲ, ಪ್ರೇಮ ಬರಲಿಲ್ಲ. ಹಾಗಾಗಿ ಪ್ರಭುಪಾದರ ಒಂದು ಲವ್ ಇಸ್ ದ ಲಾಸ್ಟ್ ವರ್ಡ್ ಇನ್ ಟ್ರಾನ್ಸ್ರೆನ್ಸ್. ಟ್ರಾನ್ಸ್ರೆನ್ಸ್ ಅಂದ್ರೆ ದಿವ್ಯ ಜ್ಞಾನ. ಹಾಗೆ ಪ್ರೀತಿಯಲ್ಲಿ ಲಾಸ್ಟ್ ವರ್ಡ್ ಅಂತೆ ಟ್ರಾನ್ಸ್ರೆನ್ಸ್ ಅಲ್ಲಿ. ಯಾವುದು? ಟ್ರಾನ್ಸ್ರೆನ್ಸ್ ಅಲ್ಲಿ ಲಾಸ್ಟ್ ವರ್ಡ್ ಅಂದ್ರೆ ಪ್ರೀತಿ. ಆದ್ರೆ ಯಾರಿಗೆ? ಭಗವಂತನಿಗೆ. ಹಾಗಾಗಿ ಅದು ಎಲ್ಲಿಂದ ಬರುವಂತದ್ದು? ಹೃದಯದಿಂದ ಬರುವಂಥದ್ದು. ಹಾಗೆ ಹೃದಯ ಪ್ಯೂರಿಫಿಕೇಶನ್ ಆಗ್ಬೇಕಿದ್ರೆ ನಾವು ಭಗವಂತನಿಗೆ ಕೆಲಸ ಮಾಡಬೇಕು. ಎಸ್. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ನಾನು, ಎಕ್ಸಾಂಪಲರಿ ಕರ್ಮಯೋಗೀಸ್. ಎಸ್, ಇಲ್ಲಿ ಅಂತ ಅಂದ್ರೆ ಅರ್ಜುನ ಹೇಳುವಂಥದ್ದು, ಈ ನಿಷ್ಕಾಮ ಕರ್ಮಯೋಗ ಮಾಡಿದ ಮೇಲೆ ನಾನು ವೈರಾಗ್ಯ ಮಾಡ್ಬೇಕಾ, ರಿನೌನ್ಸ್ಮೆಂಟ್ ಮಾಡ್ಬೇಕಾ? ಇಲ್ಲ, ಕೃಷ್ಣ ಹೇಳ್ತಾರೆ ಮಾಡಬಾರ್ದು. ಯಾಕೆ? ಈಗ ಜನಕ ಮಹಾರಾಜ್ ಎಂತ ಮಾಡ್ತಾರೆ? ಅವರ ಹೃದಯ ಫುಲ್ ಪ್ಯೂರಿಫೈ ಆಗಿದೆ, ಶುದ್ಧ ಆಗಿದೆ, ಆದ್ರೂ ಕೂಡ ಅವರು ರಾಜನಾಗಿ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ನೀನು ಕೂಡ ಮಾಡ್ಬೇಕು, ವೈರಾಗ್ಯ ಮಾಡಬೇಡ ಅಂತ ಹೇಳ್ತಾನೆ. ಎಕ್ಸಾಂಪಲ್ ಕೃಷ್ಣ ಅವನು ಕೂಡ ಎಕ್ಸಾಂಪಲ್ ಕೊಡ್ತಾನೆ, ನಾನು ದೇವಕಂಬ ವಂಶ, ಆದ್ರೂ ಕೂಡ ನಾನು ರಾಜನಾಗಿದ್ದೇನೆ, ಈ ರೀತಿ ಹೇಳ್ತಾರೆ. ಮತ್ತೆ ಲಾಸ್ಟ್ ಪಾಯಿಂಟ್ ನಿನ್ನೆ ನಾವು ನೋಡಿದ್ದು, ಎನಿಮಿ ಆಫ್ ದಿ ಸೋಲ್ ಯಾವುದು? ಕಾಮ. ಎನಿಮಿ ಆಫ್ ದಿ ಸೋಲ್ ಕಾಮ. ಹಾಗಾಗಿ ಅರ್ಜುನ ಕೇಳುವಂಥದ್ದು, ಅರ್ಜುನ 36ನೇ ಶ್ಲೋಕದಲ್ಲಿ ಕೇಳ್ತಾನೆ, ವೈ ಡು ಯು ಹ್ಯಾವ್ adamant desire in this world to do our own thing without aligning with the superior or shastras. ಅಂದ್ರೆ ನಮ್ದು ಸ್ವಂತ ಇಚ್ಛೆ ಅದನ್ನು ಮಾಡ್ಲಿಕ್ಕೆ ನಾವು ತುಂಬಾ ಇದರಲ್ಲಿ ಇರ್ತೇವೆ. ನಾವು ಶಾಸ್ತ್ರವನ್ನು ಲೆಕ್ಕ ಮಾಡುವುದಿಲ್ಲ, ದೇವರ ಲೆಕ್ಕ ಮಾಡುವುದಿಲ್ಲ. ಯಾಕೆ ಅಂದ್ರೆ ಕೃಷ್ಣ ಹೇಳುವಂಥದ್ದು, ಬಿಕಾಸ್ ಇಂಪ್ಯೂರಿಟಿ ಆಫ್ ದಿ ಆರ್ಟ್, ಕಾಮಯೇಶ ಕ್ರೋಧೇಶ ರಜೋಗುಣ ಸಮುದ್ಭವ. ಯಾಕೆಂದ್ರೆ ಕಾಮ, ಲಸ್ಟ್. ಈಗ ಕಾಮ ಸ್ಯಾಟಿಸ್ಫೈ ಆಗದಿದ್ರೆ ಕ್ರೋಧ ಬರ್ತದೆ, ಸ್ಯಾಟಿಸ್ಫೈ ಆದ್ರೆ ಈ ಲೋಭ ಬರ್ತದೆ, ಗ್ರೀಡಿನೆಸ್ ಅಂಡ್ ಆಂಗರ್. ಲಸ್ಟ್ which transfers in anger when not satisfied,
ವಿಚ್ ಟ್ರಾನ್ಸ್ಫರ್ ಇಂಟು ಗ್ರೀಡ್ ವೆನ್ ಇಟ್ ಇಸ್ ಸ್ಯಾಟಿಸ್ಫೈಡ್. ಹಾಗೆ ಇದೆರಡು ಒಳ್ಳೇದಲ್ಲ. ಯಾವುದು? ಕ್ರೋಧ ಕೂಡ ಒಳ್ಳೇದಲ್ಲ, ಲೋಭ ಕೂಡ ಒಳ್ಳೇದಲ್ಲ. ಸ್ಯಾಟಿಸ್ಫೈ ಆದ್ರೆ ಲೋಭ ಬರ್ತದೆ, ಸ್ಯಾಟಿಸ್ಫೈ ಆಗದಿದ್ರೆ ಕ್ರೋಧ ಬರ್ತದೆ. ಎಸ್, ಈಗ ನಾವು ಇವತ್ತಿನ ಅಧ್ಯಾಯಕ್ಕೆ ಹೋಗುವ. ಅಧ್ಯಾಯ 4 ಕೃಷ್ಣ ಚೈತನ್ಯ. ಎಸ್, ಎಲ್ಲರಿಗೂ ತಿಳಿತಾ? ಒಂದು ನಿಮಿಷ. ಎಸ್, ಹರೇ ಕೃಷ್ಣ. 3ನೇ ಅಧ್ಯಾಯದ ಪಾಯಿಂಟ್ ತಿಳಿತಾ ಎಲ್ಲರಿಗೂ? ಅನ್ಮ್ಯೂಟ್ ಮಾಡಿದ್ದೇನೆ. ತಿಳಿತಾ? ಹರೇ ಕೃಷ್ಣ, ಮಾತಾಡಿ. ತಿಳಿತು ಗುರುಜಿ. Yes. ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತಾ? ಎಲ್ಲರೂ ಮಾತಾಡಿ ನೋಡಿ. ಎಂತಂದ್ರೆ ನಿಮ್ಗೆ ಈಗ ಅನ್ಮ್ಯೂಟ್ ಮಾಡುವಾಗ ನೀವು ಮಾತಾಡ್ಬೇಕು. ಗೊತ್ತಾಯ್ತು ಗುರುಜಿ. ಇಲ್ಲದ್ರೆ ನಾನು ಕಲ್ಲಿಗೆ ಕ್ಲಾಸ್ ಮಾಡೋದು ನನಗೆ ಆಗ್ತದೆ, ಯಾರು ಮಾತಾಡಿದ್ರೆ. ಹಾ, ನೀವೆಲ್ಲ person ಅಲ್ಲ, ಮನುಷ್ಯರ ಹತ್ರ ಕಾನ್ಶಿಯಸ್ನೆಸ್ ಉಂಟು, ಮತ್ತೆ ಆತ್ಮ ಉಂಟು. ನೀವು ಅನ್ಮ್ಯೂಟ್ ಮಾಡಿ ಹೇಳುವಾಗ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಪ್ರೊಸೀಡ್ ಆಗ್ಬೋದಲ್ಲ ನೆಕ್ಸ್ಟ್ ಚಾಪ್ಟರ್ಗೆ? ಓಕೆ, ಮುಂದುವರಿಸ್ತೇನೆ. ನೋಡಿ, ಮಕ್ಕಳೆಲ್ಲ ಇದ್ದಾರೆ, ಏನ್ ಮಾಡ್ಲಿಕ್ಕಾಗೋದು, ಪಾರ್ಟ್ ಆಫ್ ಲೈಫ್ ಅದು, ಮಕ್ಕಳೆಲ್ಲ ಹೋಗುವಂಥದ್ದು. ಎಸ್, ಓಕೆ, ಈಗ ಅಧ್ಯಾಯ 4ಕ್ಕೆ ಹೋಗುವ. 4 ಅಧ್ಯಾಯ 4ಅಲ್ಲಿ ನಾವು ಎಂತೆಲ್ಲ ಕಲಿಕೆ ಇದ್ದೇವೆ. ಫಸ್ಟ್ಗೆ 1 ರಿಂದ 4 ಶ್ಲೋಕ, ದ ಲೀನೇಜ್ ಆಫ್ ಟ್ರಾನ್ಸೆಂಡೆಂಟಲ್ ನಾಲೆಜ್, ಅಂದ್ರೆ ಪರಂಪರೆಯಿಂದ ಬರುವಂತದ್ದು. ಮತ್ತೆ 5 ರಿಂದ 10 ಶ್ಲೋಕ, ದ ಡಿವೈನ್ ನೇಚರ್ ಆಫ್ ಲಾರ್ಡ್ ಕೃಷ್ಣಸ್ ಅಪಿಯರೆನ್ಸ್, ಕೃಷ್ಣ ಹೇಗೆ ಅಪಿಯರ್ ಆಗ್ತಾನೆ, ಅವನ ನೇಚರ್ ಎಂತ. ಮತ್ತೆ 11 ರಿಂದ 15 ಕೃಷ್ಣ ದ ಕ್ರಿಯೇಟರ್ ಅಂಡ್ ಕ್ಯುಲಿಮಿನೇಷನ್ ಆಫ್ ಆಲ್ ಪಾಸ್, ಕೃಷ್ಣ ಕ್ರಿಯೇಟರ್ ಮತ್ತೆ ಎಲ್ಲ ಪಾತ್ಗಳು ಕಲ್ಮಿನೇಷನ್ ಮಾಡ್ತಾನೆ. ಓಕೆ, ಮತ್ತೆ 16 to 24 ಅಂಡರ್ಸ್ಟ್ಯಾಂಡಿಂಗ್ ಕರ್ಮ ಆನ್ ದಿ ಪ್ಲಾಟ್ಫಾರ್ಮ್ ಜ್ಞಾನ, 16 ರಿಂದ 24 ಕರ್ಮವನ್ನು ಜ್ಞಾನದ ಮೂಲಕ ಅರ್ಥ ಮಾಡುವಂಥದ್ದು. ಮತ್ತೆ 25 ರಿಂದ 33 ಅಟೈನಿಂಗ್ ಜ್ಞಾನ ಥ್ರೂ ಯಜ್ಞ, ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್, ಹಾಗಾಗಿ ಜ್ಞಾನವನ್ನು ಯಜ್ಞದ ಮೂಲಕ ಪಡೆಯುವಂಥದ್ದು. 34 ರಿಂದ 42 ಮೆಥಡ್, ರಿಸಲ್ಟ್ಸ್ ಅಂಡ್ ಗ್ಲೋರೀಸ್ ಆಫ್ ಅಟೈನಿಂಗ್ ಜ್ಞಾನ, ಬೇರೆ ಬೇರೆ ಮೆಥಡ್ ಮತ್ತೆ ರಿಸಲ್ಟ್ ಮತ್ತೆ ಗ್ಲೋರೀಸ್ ಆಫ್ ಅಟೈನಿಂಗ್ ಜ್ಞಾನ, ಇದರ ಬಗ್ಗೆ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. ಅಧ್ಯಾಯ 4 ದಿವ್ಯ ಜ್ಞಾನ, ತುಂಬಾ ಇಂಪಾರ್ಟೆಂಟ್. ಜ್ಞಾನ ಕರ್ಮ ಸನ್ಯಾಸ ಯೋಗ. ಎಸ್, ಕೃಷ್ಣ ಚೈತನ್ಯ ಅಧ್ಯಾಯಕ್ಕೆ ಹೋಗುವ. ಎಸ್, ರಾಧವ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್, ಈಗ ಬಂತು ಅಧ್ಯಾಯ 4 ಭಗವದ್ಗೀತಾ ಯಥಾರೂಪ. ಪ್ರಭುಪಾದ್ ಯಾಕೆ ಈ ಭಗವದ್ಗೀತಾ ಯಥಾರೂಪ ಕೊಟ್ಟಿದ್ದಾರೆ? ಇದಕ್ಕೆ ಭಗವದ್ಗೀತಾ ಯಥಾರೂಪ ಯಾಕೆ ಕೊಟ್ಟಿದ್ದಾರೆ? ಯಾರಾದ್ರೂ ಹೇಳ್ಬೋದಾ? 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಯಾಕೆ ಈ ಹೆಸರನ್ನು ಇಟ್ಟಿದ್ದಾರೆ ಪ್ರಭುಪಾದ್ ಯಥಾರೂಪ ಅಂತ, ಆಸ್ ಇಟ್ ಈಸ್? ಎಸ್, ಯಾರಾದ್ರೂ ಹೇಳ್ಬೋದಾ? ಎಸ್, ಟ್ರೈ ಮಾಡಿ. ಯಥಾರೂಪ ಯಾಕೆ ಹೆಸರು ಇಟ್ಟಿದ್ದಾರೆ? ಗುರುಗಳೇ ಅದು ಯಥಾರೂಪ ಅಂದ್ರೆ ಅದ್ರಲ್ಲಿ ಏನು ಯಾರು ಏನು ಅದರಲ್ಲಿ ವಿಷಯನ ಬೇರೆ ವಿಷಯನ ಪ್ರಸ್ತಾಪ ಮಾಡ್ದಂಗೆ ಅಲ್ಲಿ ಏನಿದೆಯೋ ಅದೇ ಒರಿಜಿನಾಲಿಟಿ ಏನಿದೆಯೋ ಅದನ್ನ ತೋರ್ಸೋದಕ್ಕೆ ಯಥಾರೂಪ ಅಂತ ಇಟ್ಟಿದ್ದಾರೆ. ಎಸ್, ವೆರಿ ಗುಡ್, ವೆರಿ ಗುಡ್, ಗುಡ್ ಆನ್ಸರ್. ಎಸ್, ಉಪದೇಶ. ಎಸ್, ಓಕೆ, ತಿಳಿತಾ ಉತ್ತರ ಅವ್ರು ಕೊಟ್ರು. ಎಸ್, ಉತ್ತರ ಬೇಕು. ಯಥಾರೂಪ ಅಂದ್ರೆ ಹೇಗೆ ಕೃಷ್ಣ ಹೇಳಿದಾನೆ ಹಾಗೆ, ಚೇಂಜಸ್ ಇಲ್ಲ. ನನ್ನ ಪ್ರಕಾರ ಹಾಗೆ ಅಂದ್ರೆ ಪಾಶ್ಚಾತ್ಯ ದೇಶದ ಪ್ರಭುಪಾದ ಹೋಗುವಾಗ ಅಮೆರಿಕಕ್ಕೆ ಹೆಚ್ಚಿನವರು ಮೇ ಬಿ, ಮೈಟ್ ಬಿ, ಇಫ್, ಪರ್ಹ್ಯಾಪ್ಸ್, ದೇರ್ ಫೋರ್, ಬಟ್ ಪ್ರಭುಪಾದ ಹೇಳ್ತಾರೆ ಇದೆಲ್ಲ ಬೇಡ. ಅಂದ್ರೆ ನನ್ನ ಪ್ರಕಾರ ಹಾಗೆ, ಅದು ಹೀಗೆ, ಇದು ಹಾಗೆ. ನಮ್ದು ಯಾವ್ದು ಕೃಷ್ಣನ ಪ್ರಕಾರ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಭಗವದ್ಗೀತಾ ಯಥಾರೂಪ, ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ನನಗೆ ಅರ್ಥ ಆಗ್ತಾ ಭಾವಿಸ್ತೇನೆ. ಪ್ರಭುಪಾದ್ 65ರಲ್ಲಿ ಅಮೆರಿಕಕ್ಕೆ ಹೋದ್ರು. ಅಮೆರಿಕ ಹೋಗಿ ಅವರಿಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಮತ್ತೊಂದು ಅವ್ರಿಗೆ ಗ್ಯಾರೇಜ್ ಸಿಕ್ತು, ಸಣ್ಣ ಒಂದು ಗ್ಯಾರೇಜ್. ಅಲ್ಲಿ ಅವ್ರು ಇರುವಾಗ ಎಂತಾಯ್ತಂದ್ರೆ
ಅವರ ಟೈಪ್ ರೈಟರ್ ಕಳ್ಳತನ ಆಯಿತು, ಮತ್ತೆ ಭಗವತ ಪುಸ್ತಕ ಕಳ್ಳತನ ಆಯಿತು. ಮತ್ತೆ ಅವರಿಗೆ ಪ್ರಚಾರ ಮಾಡಬೇಕು, ಬುಕ್ ಬೇಕಲ್ಲ, ಅದಕ್ಕೆ ಅವರು ಜಸ್ಟ್ ನೋಡ್ಲಿಕ್ಕೆ ಅಂತ ಶಿಷ್ಯರ ಹತ್ರ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿದ್ರು. ಬೇರೆ ಬೇರೆ ಆಥರ್ ಇದು 3 ಭಗವತ್ ಪುಸ್ತಕ ಪರ್ಚೇಸ್ ಮಾಡಿ ತಂದ್ರು. ಪ್ರಭುಪಾದ್ ಮತ್ತೆ ಬರೀಲಿಕ್ಕೆ ಅಂತ ಹೋಗ್ತಾರೆ, ಬುಕ್ ಓಪನ್ ಮಾಡ್ತಾರೆ, ಭಾವಾರ್ಥ ಓದ್ತಾರೆ. ಪ್ರಭುಪಾದ್ ಅಂದ್ರೆ ನಮಗೆ ವಾಮಿಟ್ ಬರ್ತದಲ್ಲ, ಗಲೇಜಿ. ಪ್ರಭುಪಾದ್ಗೆ ತುಂಬಾ ಅಂದ್ರೆ ಎಂತೆಂತ ಬರೆದಿದ್ದಾರೆ ಭಾವಾರ್ಥ. ಹಾಗಾಗಿ ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ, ಚೇಂಜಸ್ ಇಲ್ಲ. ಉಳಿದರಲ್ಲಿ ತುಂಬಾ ಚೇಂಜಸ್ ಉಂಟು, ತುಂಬಾ ಅಂದ್ರೆ ತುಂಬಾ. ಒಮ್ಮೆ ಎಂತಾಯ್ತು ಅಂದ್ರೆ ಪ್ರಭುಪಾದ 70s ಅಲ್ಲಿ ಶಿಷ್ಯರನ್ನು ಇಟ್ಕೊಂಡು ಬಾಂಬೆಗೆ ಬಂದರು. ಬಾಂಬೆಯಲ್ಲಿ ಫಂಡಲ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಮತ್ತೆ ಅಲ್ಲಿ ಪ್ರಭುಪಾದ ಶಿಷ್ಯರು ಪುಸ್ತಕ ವಿತರಣೆಗೆ ಹೋದ್ರು. ಪುಸ್ತಕ ವಿತರಣೆಗೆ ಹೋಗುವಾಗ ಅಲ್ಲಿ ಒಬ್ಬ ಶಿಷ್ಯ ಬಂದು ಪ್ರಭುಪಾದ್ ಹೇಳ್ತಾನೆ, ಪ್ರಭುಪಾದ್ ಒಂದು ತುಂಬಾ ಫೇಮಸ್ ಭಾರತದ, ನನ್ನ ಹೆಸರು ಹೇಳುವುದಿಲ್ಲ, ಅವರು ತುಂಬಾ ಕಡಿಮೆಗೆ ಮಾರ್ತಾರೆ, ನಮ್ಗೆ ಕಷ್ಟ ಆಗ್ತದೆ ಮಾರ್ಲಿಕ್ಕೆ ಭಗವದ್ಗೀತೆ. ಕೆಲವರಿಗೆ ಫ್ರೀ ಕೂಡ ಕೊಡ್ತಾರೆ ಅವರು. ಪ್ರಭುಪಾದ್ ಹೇಳಿದ್ರು, ದೇರ್ ಪೇಪರ್ ಈಸ್ ಆಫ್ 5th ಕ್ಲಾಸ್. ಅವರ ಪೇಪರ್ ಈ ಯಾವ್ದು ಯೂಸ್ ಮಾಡ್ತಾರೆ ಭಗವದ್ಗೀತೆ ಅದು 5th ಕ್ಲಾಸ್ ಅಂತ ಹೇಳಿದ್ರು. ಮತ್ತೆ ದೇರ್ ಪೇಪರ್ ಈಸ್ ಆಫ್ 4th ಕ್ಲಾಸ್ ಅಂಡ್ ದೇರ್ ಕಂಟೆಂಟ್ ಈಸ್ ಆಫ್ 5th ಕ್ಲಾಸ್. ಕಂಟೆಂಟ್ ಅಂದ್ರೆ ಒಳಗೆ ಭಾವಾರ್ಥ. ನೀವು ಟೆನ್ಷನ್ ಮಾಡಬೇಡ, ಸೇಲ್ ಮಾಡು. ಕೃಷ್ಣನ ಪ್ಯೂರ್ ಇದರಲ್ಲಿ ಮೆಸೇಜ್ ಉಂಟು. ಹಾಗೆ ಯಥಾರೂಪ ಅಂದ್ರೆ ಆಸ್ ಇಟ್ ಈಸ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ಇದಕ್ಕೆ. ಪ್ರಭುಪಾದ 75 ಅಲ್ಲಿ 108 ದೇವಸ್ಥಾನ ಮಾಡಿದ್ರು 10 ವರ್ಷದಲ್ಲಿ, 65 ಇಂದ 75. ಹಾಗಾಗಿ ಅಮೆರಿಕದಲ್ಲಿ ಒಬ್ರು ಪ್ರಭುಪಾದನ ಇಂಟರ್ವ್ಯೂಗೆ ಬಂದರು. ಸ್ವಾಮೀಜಿ ನಮಗೆ ನಿಮ್ಮ ಇಂಟರ್ವ್ಯೂ ಬೇಕು. ಪ್ರಭುಪಾದ ಆಯ್ತು ಅಂತ ಹೇಳಿದ್ರು. ಇಂಟರ್ವ್ಯೂ ಮಾಡುವಾಗ, ಸ್ವಾಮೀಜಿ ನೀವು ಮ್ಯಾಜಿಕ್ ಮಾಡಿದ್ದೀರಿ. ಪ್ರಭುಪಾದ ಹೇಳಿದ್ರು, ನಾನೆಂತ ಮ್ಯಾಜಿಕ್ ಮಾಡಿದೆ, ನಾನು ಏನ್ ಮಾಡಲಿಲ್ಲ. ಅಲ್ಲ ಸ್ವಾಮೀಜಿ ನೀವು ಮ್ಯಾಜಿಕ್ ಮಾಡಿದ್ದೀರಿ. ಇಲ್ಲ ನಾನು ಏನ್ ಮಾಡಲಿಲ್ಲ. 10 ವರ್ಷದ 108 ದೇವಸ್ಥಾನ ಮಾಡಿದ್ದೀರಿ, ಇದು ಮ್ಯಾಜಿಕ್ ಅಲ್ವಾ? ಮ್ಯಾಜಿಕ್ ಅಲ್ಲ ಅಂತ ಹೇಳಿ. ನೀವು ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದ್ದೀರಿ, ಇದು ಮ್ಯಾಜಿಕ್ ಅಲ್ವಾ? ಅಲ್ಲ, ಮ್ಯಾಜಿಕ್ ಅಲ್ಲ ಅಂತ ಹೇಳಿ. ನೀವು ಭಗವದ್ಗೀತೆ ಪುಸ್ತಕ ಬರೆದಿದ್ದೀರಿ. ಇಮಿಡಿಯೇಟ್ ಆಗಿ ಹೇಳಿದೆ, ನಾನು ಬರ್ದದಲ್ಲ, ಅದು ಕೃಷ್ಣ ಬರ್ದದ್ದು. ನಾನು ಕೃಷ್ಣನ ಎದುರು ಯಾರು, ನಾನು ಧೂಳಿ ಕೂಡ ಸಮಾನ ಅಲ್ಲ. ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಪ್ರಭುಪಾದ ಹೇಳ್ತಾರೆ, ನಾನು ಜಸ್ಟ್ ಅದನ್ನು ರಿಪೀಟ್ ಮಾಡಿದ್ದು. ಕೃಷ್ಣ ಹೇಳಿದನು ರಿಪೀಟ್ ಮಾಡಿದ್ದು, ಬರ್ದದ್ದು ಕೃಷ್ಣ ಒರಿಜಿನಲ್. ಹಾಗಾಗಿ ಈ ಯಥಾರೂಪ ತುಂಬಾ ಎಂತ ಮಾಡ್ತದೆ, ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಇದರಲ್ಲಿ ಈ ಪುಸ್ತಕ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಈ ಪುಸ್ತಕದಲ್ಲಿ ಇದ್ದಾನೆ ಯಥಾರೂಪದಲ್ಲಿ. ಹಾಗಾಗಿ ಇದರದ್ದು ಎಫೆಕ್ಟ್ ನಮ್ಗೆ ಆಗ್ತದೆ. ಈಗ ಹೇಗಂದ್ರೆ, ನಾರದ ಮುನಿಯ ಶಿಷ್ಯರು ಯಾರೆಲ್ಲ? ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ಚಿತ್ರಕೇತು, ಮೃಗಾರಿ, ಮತ್ತೆ ವಾಲ್ಮೀಕಿ, ಮತ್ತೆ ವೇದವ್ಯಾಸ, ಇವರೆಲ್ಲ ಶಿಷ್ಯರು. ಮಾಮೂಲಿ ಜನ ಅಲ್ಲ, ಶುದ್ಧ ಭಕ್ತರು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಾರದ ಮುನಿ ಹತ್ರ ಅಷ್ಟು ಭಕ್ತಿ ಇದ್ದ ಕಾರಣ ಅವ್ರು ಯಾರನ್ನು ಮುಟ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗ್ತಾರೆ. ಅದೇ ರೀತಿ ಭಗವದ್ಗೀತೆ ಯಥಾರೂಪದಲ್ಲಿ ಅಷ್ಟು ಶಕ್ತಿ ಉಂಟು. ನೀವು ಓದಿದ ಕೂಡಲೇ ನಿಮಗೆ ಭಕ್ತಿ ಸಿಗ್ತದೆ. ಆದ್ರೆ ಬೇರೆ ಪುಸ್ತಕ, ಯಾಕಂದ್ರೆ ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಅದರಲ್ಲಿ ಇಫೆಕ್ಟೇ ಆಗುದಿಲ್ಲ, ಏನು ಇಫೆಕ್ಟ್ ಆಗುದಿಲ್ಲ. ಹೇಗಂದ್ರೆ, ಈಗ ನೀವು ವೈರ್ ಅನ್ನು ಹೋಗಿ ಮುಟ್ತೀರಿ, ಅದು ಸ್ವಿಚ್ ಆಗಿದೆ, ನಿಮ್ಗೆ ಕರೆಂಟ್ ಹೊಡಿತದೆ. ಅದೇ ಸ್ವಿಚ್ ಆಫ್ ಇರುವಾಗ ನೀವು ಮುಟ್ಟಿದೆ ಅಂತ ಆಗುದಿಲ್ಲ ವೈರ್ ಅನ್ನು. ಅದೇ ರೀತಿ ಬೇರೆ ಪುಸ್ತಕ ಎಲ್ಲ ಸ್ವಿಚ್ ಆಫ್, ಆದ್ರೆ ಈ ಭಗವದ್ಗೀತಾ ರೂಪ ಅಂತಂದ್ರೆ ಸ್ವಿಚ್ ಆನ್ ಇದ್ದಾಗೆ, ಮುಟ್ಟಿದಗಳು ನಿಮ್ಗೆ ಅದರ ವೈಬ್ರೇಷನ್ ಗೊತ್ತಾಗ್ತದೆ. ಕೃಷ್ಣ ಇದರಲ್ಲಿ ಇದ್ದಾನೆ. ಎಸ್, ಓಕೆ. ಭಗವದ್ಗೀತೆಯ ಇತಿಹಾಸ. ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ
ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೇ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನು ಇಕ್ಷ್ವಾಕಿಗೆ ಹೇಳಿದನು. ನೋಡಿ, ವಿವಸ್ವಾನ ಯಾರು? ಸನ್ ಗಾಡ್, ಸೂರ್ಯದೇವರು. ಅದು ಕೃಷ್ಣ ಯಾರಿಗೆ ಹೇಳಿದ? ವಿವಸ್ವಾನಿಗೆ ಹೇಳಿದ. ವಿವಸ್ವಾನ ಅದನ್ನು ಯಾರಿಗೆ ಹೇಳಿದ? ಮಾನವ ಕುಲದ ತಂದೆ ಮನು. ಮನು ಯಾರಿಗೆ ಹೇಳಿದ? ಅವನ ಮಗ ಇಕ್ಷ್ವಾಕಿಗೆ ಹೇಳಿದ. ಈ ರೀತಿ ಅದು ಗುರು ಪರಂಪರೆಯಲ್ಲಿ ಬಂದಿತ್ತು. ಹಾಗಾಗಿ ಗುರು ಪರಂಪರೆ ಇಲ್ಲದೆ ಯಾವುದು ಕೂಡ ಅಥರೈಸ್ಡ್ ಅಲ್ಲ. ಅಥರೈಸ್ಡ್ ಅಲ್ಲ. ಹೀಗೆ ಮಿಸ್ಟೇಕ್ ಆಗುದು ಅಂತಂದ್ರೆ, ಜನರು ಎಲ್ಲ ವಿಷಯದಲ್ಲಿ ಅಂದ್ರೆ ನೋಡ್ತಾರೆ. ಈಗ ಒಂದು ನಮ್ಮ ಮನೆಗೆ ಕುಕ್ಕರ್ ಪರ್ಚೇಸ್ ಮಾಡುವಾಗ ನಾವು ಪ್ರೆಸ್ಟೀಜ್ ಅನ್ನು ಪರ್ಚೇಸ್ ಮಾಡ್ತೇವೆ. ಮತ್ತೆ ನಮ್ಗೆ ಈ ಫ್ರಿಡ್ಜ್ ಪರ್ಚೇಸ್ ಮಾಡುವಾಗ ವರ್ಲ್ಪೂಲ್ ಪರ್ಚೇಸ್ ಮಾಡ್ತೇವೆ. ಇಲ್ಲದೆ ಇದು ಯಾವುದು ನಮ್ಮ ಯಾವ್ದು ಸ್ಯಾಮ್ಸಂಗ್ ಯಾವ್ದು ಪರ್ಚೇಸ್ ಮಾಡ್ತೇವೆ. ಟಿವಿ ಪರ್ಚೇಸ್ ಮಾಡುವಾಗ ಸೋನಿಗೆ ಹೋಗ್ತೇವೆ. ಮೊಬೈಲ್ ಪರ್ಚೇಸ್ ಮಾಡುವಾಗ ಐಫೋನ್ಗೆ ಹೋಗ್ತೇವೆ. ನಮ್ಗೆ ಬ್ರ್ಯಾಂಡ್ ಬೇಕು, ಮತ್ತೆ ನಾವು ನೋಡ್ತೇವೆ. ಆದ್ರೆ ಆಧ್ಯಾತ್ಮಿಕ ವಿಷಯ ಬರುವಾಗ ನಾವು ನಾಯಿ ಬೇಕಾದ್ರೆ ಕೇಳುವಂಥದ್ದು. ಇದು ದೊಡ್ಡ ಸಮಸ್ಯೆ. ಪ್ರಭುತ್ವ ಹೇಳ್ತಾರೆ, ಪರಂಪರೆ ಇಲ್ಲದ ನಾವು ಕೇಳಿದ್ರೆ ಪ್ರಯೋಜನ ಇಲ್ಲ. ಚೈತನ್ಯ ಹೇಳುವಂಥದ್ದು, ಇವೊಂದು ಇಫ್ ಯು ಹಿಯರ್ ಫಾರ್ ಕ್ರೋರ್ಸ್ ಆಫ್ ಇಯರ್ಸ್ ನೋ ಯೂಸ್ಫುಲ್ ಅಂತ. ಕೋಟಿಗಟ್ಟಲೆ ವರ್ಷ ನೀವು ಕೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅಲ್ಲಿ ಕೃಷ್ಣನ ಮೆಸೇಜ್ ಇಲ್ಲ. ಪರಂಪರೆ ಅಂದ್ರೆ ನೋಡಿ, ಕೃಷ್ಣ ವಿವಸ್ವಾನಿಗೆ ಹೇಳಿದಾನೆ, ವಿವಸ್ವಾನ್ ಸೇಮ್ ಅದನ್ನು ಮನುಗೆ ಹೇಳುವಂಥದ್ದು, ಮನು ಸೇಮ್ ಇಕ್ಷ್ವಾಕು ಮಹಾರಾಜನಿಗೆ ಹೇಳುವಂಥದ್ದು. ಚೇಂಜ್ ಆಗ್ಲಿಕ್ಕಿಲ್ಲ. ಮಿಸ್ ಇಂಟರ್ಪ್ರಿಟೇಷನ್ ಅಂದ್ರೆ ಹೂವಾಪೂವ ಇಲ್ಲ. ಈಗ ಎಲ್ಲ ಹೂವಾಪೂಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹೂವಾಪೂವ ಅಂದ್ರೆ ನೋಡಿ, ಈಗ ಒಬ್ಬ ಸೈನ್ಸ್ ಸ್ಟೂಡೆಂಟ್, ಈ ಶ್ಲೋಕದಲ್ಲಿ ಇದರಿಂದ ನಿಮ್ಗೆ ಅರ್ಥ ಆಗುವ, ಸೈನ್ಸ್ ಅಲ್ಲಿ PUC ಅಲ್ಲಿ ಸೈನ್ಸ್ ಅಲ್ಲಿ ಬೆಳಿಗ್ಗೆ ಥಿಯರಿ ಕ್ಲಾಸ್ ಇರ್ತದೆ, ಮಧ್ಯಾಹ್ನ ಲ್ಯಾಬ್ ಇರ್ತದೆ. ಲ್ಯಾಬ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ. ಥಿಯರಿ ನಾವು ಎಂತ ಮಾಡಿದ್ರೆ ಅದನ್ನು ಮಾಡ್ಬೇಕು. ಒಂದು ಹುಡುಗ ಲ್ಯಾಬ್ ಕ್ಲಾಸಿಗೆ ಹೋದ ಮಧ್ಯಾಹ್ನ ಹೊತ್ತು 1:30ಗೆ. ಜೋರು ಅವನಿಗೆ ಬಾಯಾರಿಕೆ ಆಗ್ತಾ ಉಂಟು. ಲ್ಯಾಬಿನ ಒಳಗೆ ಹೋಗ್ತಾನೆ. ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರಿನ ತರ ಉಂಟು, ಮತ್ತೆ ಅದರ ಹತ್ರ 2 ಲಿಂಬೆಹಣ್ಣು ಉಂಟು, ಕಟ್ ಮಾಡಿದ್ರು ಲಿಂಬೆಹಣ್ಣು. ಅವನಿಗೆ ನೋಡಿ ಎಸ್ ಇದು ಲಿಂಬೆಹಣ್ಣು ಜ್ಯೂಸ್ ಅಂತ ಅವ ಎಂತ ಮಾಡ್ತಾನೆ, ಅದ್ರ ಹತ್ತಿರ ಹೋಗ್ತಾನೆ. ಖುಷಿ ಆಗ್ತದೆ ಅವನಿಗೆ, ಜೋರು ಬಾಯಾರಿಕೆ ಆಗ್ತಾ ಉಂಟು. ನೆಕ್ಸ್ಟ್ ಅಲ್ಲಿ ಹತ್ತಿರ ಹೋಗುವಾಗ ಸ್ವಲ್ಪ ಯೋಚನೆ ಮಾಡ್ತಾನೆ, ಅಂದ್ರೆ ಇದನ್ನು ಕೇಳಿ ಕುಡಿಯುವ ಅಂತ ಆಗ್ತದೆ. ಮತ್ತೆ ಒಂದು 5 ನಿಮಿಷ ವೇಟ್ ಮಾಡ್ತಾನೆ. ಆ ಲ್ಯಾಬ್ ಇನ್ಚಾರ್ಜ್ ಟಿಫಿನ್ ಅನ್ನು ವಾಶ್ ಮಾಡಿ ಬರ್ತಾನೆ. ಆಗ ಅವ ಕೇಳ್ತಾನೆ, ಈ ಲಿಂಬು ಜ್ಯೂಸ್ ನಾನು ಕುಡಿಬಹುದಾ ಕೇಳ್ತಾನೆ. ಫಸ್ಟ್ ಕೇಳ್ತಾನೆ, ಅರೇ ಎಂತ ಮಾರೆ, ಅದು ಲಿಂಬು ಜ್ಯೂಸ್ ಅಲ್ಲ, ಅದು ಆಸಿಡ್ ಕುಡಿದ್ರೆ ನೀನು ಸಾಯ್ತೀಯ, ಅದು ಆಸಿಡ್. ಮತ್ತೆ ಯಾಕೆ ಲಿಂಬೆಹಣ್ಣು ಕಟ್ ಮಾಡಿದ ಅಲ್ಲಿ ಇಟ್ಟಿದೀಯಾ? ನಾನು ಅಲ್ಲಿ ಊಟ ಮಾಡಿದೆ, ಲಿಂಬೆಹಣ್ಣು ನಾನು ಊಟ ಮಾಡುವಾಗ ಯೂಸ್ ಮಾಡಿದ್ದೇನೆ, ನನಗೆ ಅದನ್ನು ಕೊಂಡೋಗ್ಲಿಕ್ಕೆ ಮರ್ತೋಯ್ತು. ಅದೇ ರೀತಿ ಈ ಹೂವಾಪು ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಅಂದ್ರೆ ಈ ರೀತಿ ಎಂತ ಆಕ್ಚುಲಿ ಆಸಿಡ್ ಆದ್ರೆ ಲಿಂಬೆಹಣ್ಣು ಜ್ಯೂಸ್ ಅಂತ ಭಾವಿಸಿದ. ಪರಂಪರೆ ಇಲ್ಲದೆ ಬಂದ್ರೆ ಇದೇ ರೀತಿ ಆಗ್ತದೆ. ಅವನ ತಲೆಯಲ್ಲಿ ಎಂತ ಉಂಟು ಅದನ್ನು ಹೇಳ್ತಾನೆ. ಪರಂಪರೆಯಲ್ಲಿ ಹಾಗೆ ಅಲ್ಲ, ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಹೇಳುವಂತ, ಚೇಂಜ್ ಮಾಡ್ಲಿಕ್ಕೆ ಇಲ್ಲ. ಇದು ವಿಷಯ. ಹಾಗೆ ನಾವು ಇದನ್ನು ತಿಳಿಬೇಕು, ಇದು ತುಂಬಾ ಮುಖ್ಯ. ಈಗ ಭಗವದ್ಗೀತೆಯ ಇತಿಹಾಸ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ವಿದು ಸಕಾಲೇನ ಮಾತಾ ಯೋಗೋ ನಷ್ಟ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜ ಋಷಿಗಳು ಅದನ್ನು ಹಾಗೆ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ
ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ. ಗುರು ಪರಂಪರೆ. ಓ ಕೃಷ್ಣ, ಸಾರಿ. ನೋಡಿ ಇಲ್ಲಿ ಗುರು ಪರಂಪರೆ. ಗುರು ಪರಂಪರೆಯಲ್ಲಿ ಬರಬೇಕು. ಗುರು ಪರಂಪರೆ ಅಂದ್ರೆ ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದನಿಂದ ವೇದವ್ಯಾಸ, ವೇದವ್ಯಾಸನಿಂದ ಶುಕಮುನಿ, ಶುಕಮುನಿಯಿಂದ ಮಧ್ವಾಚಾರ್ಯ, ಈ ರೀತಿ ಪರಂಪರೆ ಬರುವಂಥದ್ದು. ಪರಂಪರೆಯಲ್ಲಿ ಯಾರು ಚೇಂಜ್ ಮಾಡ್ಲಿಕ್ಕಿಲ್ಲ. ವೇದವ್ಯಾಸರು ನಾರದ ಮುನಿ ಅಂತ ಹೇಳಿದ್ರೆ ಅದನ್ನು ಹೇಳುವಂಥದ್ದು, ನಾರದ ಮುನಿ ಬ್ರಹ್ಮ ಅಂತ ಹೇಳಿದ್ರೆ ಅದನ್ನು, ಬ್ರಹ್ಮ ಕೃಷ್ಣ ಅಂತ ಹೇಳಿದ್ರೆ ಅದನ್ನು, ಈ ರೀತಿ ಪರಂಪರೆ ಬರುವಂಥದ್ದು. ಹಾಗಾಗಿ ಇದು ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜ ಋಷಿಗಳು ನೋಡಿ, ರಾಜ ಋಷಿ ಅಂದ್ರೆ ಎಂತ? ರಾಜ ಋಷಿ ಅಂದ್ರೆ ಅವ ಕೃಷ್ಣನ ಮೆಸೇಜ್ ಅನ್ನು ಫಾಲೋ ಮಾಡುವಂಥದ್ದು. ಕೃಷ್ಣ ಭಗವದ್ ಎಂತ ಹೇಳಿದ್ದಾನೆ ಅದನ್ನೇ ಫಾಲೋ ಮಾಡುವಂಥದ್ದು. ಅದಕ್ಕೆ ರಾಜ ಋಷಿಗಳು ಹೇಳುವಂಥದ್ದು. ಪ್ರಭುಪಾದ ಇಂಥ ರಾಜ ಋಷಿಗಳು ಈಗ ಇಲ್ಲ. ಯಾಕೆ? ಹೇಗೆ ಪ್ರಭುಪಾದ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್ ರಾಜ ಋಷಿ ಆಗಿದ್ದ, ಯುಧಿಷ್ಠಿರ ಮಹಾರಾಜ್ ರಾಜ ಋಷಿ ಆಗಿದ್ದ. ಯಾರಿಗೂ ಅವರ ರೂಲಿಂಗ್ ಅಲ್ಲಿ ಒಂದು ಪ್ರಾಣಿ ಕೂಡ ಸಮಸ್ಯೆ ಇಲ್ಲ ಅಂತೆ. ಮನುಷ್ಯ ಬಿಡಿ, ಪ್ರಾಣಿಗೆ, ಇನ್ಸೆಕ್ಟ್, ಇರುವೆಗೂ ಕೂಡ ಸಮಸ್ಯೆ ಇಲ್ಲ. ಇದು ರಾಜ ಋಷಿಯ ಕೆಲಸ. ಹೇಗೆ ಅಂದ್ರೆ ಪರೀಕ್ಷಿತ್ ಮಹಾರಾಜ್ ಕಲಿ ಬಂದು ಆ ಒಂದು ಹಸುವಿದು ಕಾಲ್ ಕಟ್ ಮಾಡ್ಲಿಕ್ಕೆ ಹೋಗುವಾಗ ಪರೀಕ್ಷಿತ್ ಮಹಾರಾಜ್ ಇಮಿಡಿಯೇಟ್ ಹೋಗ್ತಾನೆ, ಖಡ್ಗ ತೆಗೆದು ಅವನ ಕೊಲ್ಲಿಕ್ಕೆ ಹೋಗ್ತಾನೆ. ಇದು ರಾಜ ಋಷಿ. ಆದ್ರೆ ಈಗ ನೋಡಿ, ಸೋ ಕಾಲ್ಡ್ ಪೊಲಿಟಿಷಿಯನ್ ಅವರು ಓಪನ್ ಸ್ಲಾಟರ್ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಎಂತ ರಾಜ ಋಷಿಗಳು. ಪ್ರಭುಪಾದ ಹೇಳ್ತಾರೆ, ಹೇಗೆ ನಮ್ಗೆ ರೈಟ್ ಉಂಟು ಈ ಭೂಮಿಯಲ್ಲಿ ಇರ್ಲಿಕ್ಕೆ, ಅದೇ ರೀತಿ ಪ್ರತಿಯೊಂದು ಪ್ರಾಣಿಗೆ, ಪಕ್ಷಿಗೆ, ಇರುವೆಗೆ ಎಲ್ಲರಿಗೂ ರೈಟ್ ಉಂಟು. ಕೃಷ್ಣ ಹೇಳುವಂಥದ್ದು ಸರ್ವ ಯೋನಿಷು ಕೌಂತೆಯ. ಹಾಗಾಗಿ ರಾಜನಿಗೆ ಹೆಸರು ನರದೇವ. ನರ ಅಂದ್ರೆ ಮನುಷ್ಯ ರೂಪದಲ್ಲಿ ದೇವರವ. ಹಾಗೆ ರಾಜ ಋಷಿಗಳು, ಪ್ರಭುಪಾದ ಹೇಳ್ತಾರೆ, ಈ ರಾಜ ಋಷಿಗಳು ಇವೊಂದೋ ದೇ ಆರ್ ಕ್ವಾಲಿಫೈಡ್, ಹೈಲಿ ಕ್ವಾಲಿಫೈಡ್ ಅವರು. ಆದ್ರೂ ಕೂಡ ಅವರ ಓನ್ ಮಾಡೋದಿಲ್ಲ ಅಂತೆ. ಅವ್ರು ಯಾರಿಂದ ಕೇಳುವಂಥದ್ದು? ವೈಷ್ಣವರು ಮತ್ತೆ ಈ ಪರಮಹಂಸರು, ಋಷಿಗಳು, ಅವರಿಂದ ಮಾರ್ಗದರ್ಶನ ಪಡೆದು ಮತ್ತೆ ರೂಲಿಂಗ್ ಮಾಡುವಂಥದ್ದು. ಇದು ಎಟಿಕೇಟ್. ಹಾಗಾಗಿ ಅದಕ್ಕೆ ರಾಜಋಷಿ ಹೇಳುವಂಥದ್ದು. ಇವರೆಲ್ಲ ರಾಜಋಷಿಗಳಾಗಿದ್ರು ನೋಡಿ. ರಾಜಋಷಿ ಕೃಷ್ಣನ ಮೆಸೇಜ್ ಅನ್ನು ಫಾಲೋ ಮಾಡ್ತಾರೆ, ಮತ್ತೆ ಅಂಥದ್ದೇ ರೂಲಿಂಗ್ ಕೊಡ್ತಾರೆ. ಹಾಗೆ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆ ಛೇದವಾಯಿತು. ಟೈಮ್ ಬರುವಾಗ ಇದು ಕಟ್ಟಾಯಿತು. ಆಧುನಿಕ ವಿಜ್ಞಾನ ನಷ್ಟವಾದಂತೆ ಕಾಣುತ್ತದೆ. ಎಸ್, ಈಗ ನೋಡಿ ಈ ಪರಂಪರೆಗೆ ಹೋಗುವ. ನೋಡಿ, ಒಟ್ಟಿಗೆ 4 ಪರಂಪರೆ ಉಂಟು. ಫಸ್ಟಿಗೆ ಬ್ರಹ್ಮ ಪರಂಪರೆ, ಮತ್ತೆ ಲಕ್ಷ್ಮೀ ಪರಂಪರೆ, ಸ್ತ್ರೀ ಪರಂಪರೆ, ಮತ್ತೆ ರುದ್ರ ಪರಂಪರೆ, ಮತ್ತೆ 4 ಕುಮಾರ ಪರಂಪರೆ. ಈಗ ಬ್ರಹ್ಮ ಪರಂಪರೆಯಲ್ಲಿ ಯಾರು ಆಚಾರ್ಯರು? ಮಧ್ವಾಚಾರ್ಯ. ಸ್ತ್ರೀ ಪರಂಪರೆ, ಲಕ್ಷ್ಮೀ ಪರಂಪರೆಯಲ್ಲಿ ಯಾರು? ರಾಮಾನುಜಾಚಾರ್ಯ. ರುದ್ರ ಪರಂಪರೆಯಲ್ಲಿ ವಿಷ್ಣು ಸ್ವಾಮಿ. ಮತ್ತೆ ಈ ಕುಮಾರ, 4 ಕುಮಾರ, ಸನಕ, ಸನಾತನ, ಸನಂದ, ಸನತ್ ಕುಮಾರ. ಇದರಲ್ಲಿ ನಿಂಬಾರ್ಕಾಚಾರ್ಯ. ಈಗ ನಮ್ಮ ಇಸ್ಕಾನ್ ಸೇರುವಂಥದ್ದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ. ನಮ್ದು ಈ ಪರಂಪರೆ ಸೇರ್ತದೆ. ಈಗ ಮಧ್ವಾಚಾರ್ಯರ ಬರ್ತ್ ಪ್ಲೇಸ್ ಇಲ್ಲಿ ಮಂಗಳೂರಲ್ಲಿ ಹತ್ತಿರ ಉಡುಪಿಯಲ್ಲಿ ಪಾಜಕ ಅಂತ ಉಂಟು ಅಲ್ಲಿ. ಮತ್ತೆ ಲಕ್ಷ್ಮೀ ಆಚಾರ್ಯರು ರಾಮಾನುಜಾಚಾರ್ಯ. ಇವರದು ಅಂದ್ರೆ ತಿರುಪತಿ, ಶ್ರೀರಂಗಂ, ಕುಂಭಕೋಣಂ, ತಿರುಪತಿ, ಶ್ರೀರಂಗಂ, ಕಾಂಚೀಪುರಂ, ಮತ್ತೆ ಇವರದು ರುದ್ರ. ಇಲ್ಲಿ ಬರುವಂತ ಮಿಸ್ಟೇಕ್. ಹೆಚ್ಚಿನವರು ನಾವು ಕೂಡ ರುದ್ರ ಸಂಪ್ರದಾಯ ಸೇರಿದ ಇಲ್ಲ. ರುದ್ರ ಸಂಪ್ರದಾಯ ಅಂದ್ರೆ ಇದರಲ್ಲಿ ವಿಷ್ಣು ಸ್ವಾಮಿ, ಇವರು ಬರುವಂತದ್ದು ಗುಜರಾತ್ ಅಲ್ಲಿ. ಮತ್ತೆ 4 ಕುಮಾರ ಸಂಪ್ರದಾಯ, ಇದು ಬರುವಂತ ನಿಮ್ಮ ಇದು ರಾಜಸ್ಥಾನದಲ್ಲಿ. ಹಾಗಾಗಿ ಈ 4 ಪರಂಪರೆ ಅಥೆಂಟಿಕ್. ಇದರಿಂದ ನೀವು ಕೇಳಿದ್ರೆ ಅದು ಕೃಷ್ಣ ಹೇಗೆ ಹೇಳಿದ್ರೆ ಹಾಗೆ, ಚೇಂಜಸ್ ಇಲ್ಲ. ಆದ್ರೆ ಬೇರೆ ಎಲ್ಲ ಚೇಂಜಸ್ ಇರ್ತದೆ. ಚೇಂಜಸ್ ಅಂದ್ರೆ ಅವರವರ ಅಭಿಪ್ರಾಯ ಇರ್ತದೆ. ಮತ್ತೆ ಹೇಗೆ ನೀವು ನನ್ನ ಸಮಕಾಲೀನರು ನೀವು ಹೇಳ್ತೀರಿ?
ನಾನು ಅರ್ಜುನ ಹೇಳುವಂಥದ್ದು ನಾನು ವಿವಸ್ವಾನಿಗೆ ಹೇಳಿದೆ ಅಂತ. ಮತ್ತೆ ಹೇಗೆ ಇಲ್ಲಿ ಈಗ ಸಮಕಾಲೀನ? ಅದಕ್ಕೆ ಕೃಷ್ಣ ಹೇಳುವಂಥದ್ದು ನೀನು ನನ್ನ ನಿತ್ಯ ಸೇವಕ, ಇಟರ್ನಲ್ ಅಸೋಸಿಯೇಟ್. ನಾನು ಯಾವಾಗೆಲ್ಲ ಬರ್ತೇನೆ ಆಗ ನೀನು ಬರ್ತೀಯ. ಆದ್ರೆ ನಿನ್ಗೆ ಯಾವ್ದು ನೆನಪಿಲ್ಲ, ಯಾಕೆ ನನ್ನ ಯೋಗಮಯ. ನಾನು ಯೋಗಮಯ ಶಕ್ತಿಯಿಂದ ಎಂತ ಆಗ್ತದೆ, ನೀನು ಅದನ್ನು ಮರೆತು ಬಿಡುವಾಗ ನಾನು ಮಾಡಿದ್ದೇನೆ, ಅದು ನನಗೆ ಎಲ್ಲವೂ ನೆನಪುಂಟು ಕೃಷ್ಣ ಹೇಳ್ತಾನೆ. ಎಸ್, ಈಗ ನಾವು ಈ ಟೇಬಲ್ ನೋಡೋ ಬ್ರಹ್ಮನ ಲೈಫ್ ಸ್ಪ್ಯಾನ್ ನೋಡಿ. ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ. ಕಲಿಯುಗದ ಟೋಟಲ್ ಇಯರ್ 4,32,000 ವರ್ಷ. ದ್ವಾಪರ ಯುಗ ಅದರ ಡಬಲ್ 1:2, 8,64,000 ವರ್ಷ. ತ್ರೇತಾಯುಗ ಕಲಿಯುಗದು 3 ಪಟ್ಟು 1:3, 12,96,000 ವರ್ಷ. ಮತ್ತೆ ಸತ್ಯಯುಗ ಕಲಿಯುಗದು 4 ಪಟ್ಟು 1:4, 17,28,000 ಇಯರ್ಸ್. ಈ 4 ಯುಗ ಸೇರಿ, ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಸೇರಿ ಒಂದು ದಿವ್ಯ ಯುಗ. 4 ಯುಗ ಸೇರಿ ಒಂದು ದಿವ್ಯ ಯುಗ. ಮತ್ತೆ ಇಂಥ 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಈ 14 ಮನ್ವಂತರ ಸೇರಿ ಕಲ್ಪ, ಅಂದ್ರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ದಿನ ಆಗುವಾಗ ಪ್ರಳಯ ಆಗ್ತದೆ. ಅದು ಫುಲ್ ಪ್ರಳಯ ಅಲ್ಲ, ಪಾರ್ಷಿಯಲ್ ಡಿವಾಸ್ಟೇಷನ್, ಪಾರ್ಷಿಯಲ್ ಪ್ರಳಯ ಆಗ್ತದೆ. ಮತ್ತೆ ಬ್ರಹ್ಮ ಮಲಗ್ತಾನೆ, ಬೆಳಿಗ್ಗೆ ಎದ್ದು ತಿಲಕ ಆಗ್ತಾನೆ, ವಾಪಸ್ ಸೃಷ್ಟಿ ಆಗ್ತದೆ. ಹಾಗಾಗಿ ಇದು ಬ್ರಹ್ಮನ ಒಂದು ದಿನ, ಬ್ರಹ್ಮನ ಅಷ್ಟೇ ರಾತ್ರಿ ಕೂಡ ನೋಡಿ. ಬ್ರಹ್ಮನ ಜೀವನ ಅಂತದ್ದು, ಬ್ರಹ್ಮ 100 ವರ್ಷ ಬದುಕ್ತಾನೆ. ಇದು ಒಂದು ಕಲ್ಪ ಅಂದ್ರೆ ದಿನ. ಎಸ್, ಬ್ರಹ್ಮ ಈಗ 50 ವರ್ಷ ಆಗಿದೆ. 50 ವರ್ಷ ಅಂದ್ರೆ 4,32,000 ಇಂಟು 10, 10 ಅಂದ್ರೆ 1:2, 2:3:4 ಇಂಟು 1000 ವರ್ಷ, 1000 ಯುಗ, ಇಂಟು 2 ಅಂದ್ರೆ ರಾತ್ರಿ ಮತ್ತೆ ಹಗಲು, ಇಂಟು 360 ಡೇಸ್, ಇಂಟು 50. ಅಲ್ಲಿಗೆ ಎಷ್ಟಾಯ್ತು? 155.52 ಟ್ರಿಲಿಯನ್ ಇಯರ್ಸ್. 6 ಮನ್ವಂತರ ಆಗಿದೆ, ಒಟ್ಟಿಗೆ 14 ಮನ್ವಂತರ. 14 ಮನ್ವಂತರ ಆದಮೇಲೆ ಪೂರ್ತಿ ಪ್ರಳಯ ಆಗ್ತದೆ, ಫುಲ್ ಡಿವಾಸ್ಟೇಷನ್. ಆಗ ಬ್ರಹ್ಮ ಕೂಡ ಈ ಮಹಾವಿಷ್ಣು ಒಳಗೆ ಹೋಗ್ತಾನೆ. 6 into 4,32,000 into 10 into 1,000 divided by 14, 1,851.4285 million years. 27 ಸೈಕಲ್ ಆಗಿದೆ 4 ಯುಗದು. 27 into 4,32,000 into 10, 116.6400 million years. ಸತ್ಯ, ತ್ರೇತ ಮತ್ತು ದ್ವಾಪರ 9 into 4,32,000, 3.88 million years. Time elapsed in ಕಲಿಯುಗ 5,121 years. ಒಟ್ಟಿಗೆ ಕಲಿಯುಗ ಸ್ಟಾರ್ಟ್ ಆಗಿ 5,121 ವರ್ಷ ಆಯಿತು. ಲೈಫ್ ಆಫ್ ಬ್ರಹ್ಮ 155.522 ಟ್ರಿಲಿಯನ್ ಇಯರ್ಸ್. ನೋಡಿ, ಇವನೆದುರು ನಾವು ಏನು ಅಲ್ಲ. ಯಾವಾಗ ಗೀತೆಯನ್ನು ಸೂರ್ಯದೇವರಿಗೆ ಹೇಳಲಾಯಿತು? 27 ಸೈಕಲ್ ಆಫ್ ಯುಗಸ್ ಆಯಿತು. 27 into 4,32,000 into 10, 116.640 million years. ಸತ್ಯ, ತ್ರೇತ, ದ್ವಾಪರ ಆಗಿದೆ 9 into 4,32, 3.88 million years. Time elapsed in ಕಲಿಯುಗ 5,121 years. Yes, life of Manu 116.64 plus 3.88 plus 0.005121, total 120.533 million years. Accepting that before the birth of Manu, the Gita was spoken by the Lord to his disciple, the sun god Vivaswan. ಹಾಗಾಗಿ ಗೀತೆ was spoken 120 million years ago to Vivaswan. ಅಂದ್ರೆ 120 million years ಅಂದ್ರೆ 12 ಕೋಟಿ. 1 million ಅಂದ್ರೆ 10 lakhs, 10 million ಅಂದ್ರೆ 1 crore, 100 million ಅಂದ್ರೆ 10 crores. ಹಾಗೆ 12 ಕೋಟಿ. 12 ಕೋಟಿ ವರ್ಷ ಹಿಂದೆ ವಿವಸ್ವಾನಿಗೆ ಹೇಳಿದ್ರು. ಗೀತೆ ಭೂಮಿಯ ಮೇಲೆ ಬಂದಾಗ ಗೀತೆ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವ 348.51 ಮತ್ತು 52 ಶ್ಲೋಕ ನಾವು ಹೀಗೆ ಗುರುತಿಸಬಹುದು. ತ್ರೇತಾಯುಗದೌ ಚ ತಥೋ ವಿವಸ್ವಾನವೇ ದದೌ ಮನುಷ್ಯ ಲೋಕ ಭೃತ್ಯರ್ಥಂ ಸುತಾಯೇಕ್ಷವೇ ದದೌ ಇಕ್ಷ್ವಾಕುನ ಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತ. ಪರಮಪ್ರಭುವಿನೊಂದಿಗೆ ಸಂಬಂಧ ಈ ಶಾಸ್ತ್ರವನ್ನು ವಿವಸ್ವಾನ್ ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ತ್ರೇತಾಯುಗದ ಸ್ಟಾರ್ಟಿಂಗ್ ನಲ್ಲಿ ಮಾನವ ಕುಲದ ತಂದೆಯಾದ ಮನು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಮನು ಅವನ ಮಗ ಇಕ್ಷ್ವಾಕು ಹೇಳಿಕೊಟ್ಟ. ಇಕ್ಷ್ವಾಕು ಭೂ ಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ರಾಮದೇವರು ಇದರಲ್ಲಿ ಹುಟ್ಟಿದರು, ಈ ರಘುವಂಶದಲ್ಲಿ. ಆದ್ದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಕಲಿಯುಗದ ಸಮಯ ಕಳೆದಿದೆ 5,000. ಟೋಟಲ್ ಗೀತಾ ಕೇಮ್ ಆನ್ ಅರ್ತ್ 2 ಮಿಲಿಯನ್ ಅಂದ್ರೆ 20 ಲಕ್ಷ ವರ್ಷದಿಂದ ಭೂಮಿಗೆ ಬಂದಿದೆ. ಬ್ರಹ್ಮನ ಒಂದು ದಿನ
864 ಕೋಟಿ ವರ್ಷ, ಬ್ರಹ್ಮನ 1 ಗಂಟೆ 36 ಕೋಟಿ ವರ್ಷ, ಬ್ರಹ್ಮನ 1 ನಿಮಿಷ 60 ಲಕ್ಷ ವರ್ಷ, ಬ್ರಹ್ಮನ 1 ಸೆಕೆಂಡ್ 1 ಲಕ್ಷ ವರ್ಷ. ಅಬ್ಬಾ, ಪ್ರಭುಪಾದ ಇದನ್ನು ಯಾಕೆ ಕೊಟ್ಟಿದ್ದಾರೆ ಬ್ರಹ್ಮನ ಈ ಕ್ಯಾಲ್ಕುಲೇಷನ್? ಯಾಕೆಂದ್ರೆ ನಾವು ಬ್ರಹ್ಮನೆದುರು ಏನು ಅಲ್ಲ, ನಾವು ಇನ್ಸಿಗ್ನಿಫಿಕೆಂಟ್. ನಾವು ಕಲಿಯುಗದಲ್ಲಿ ನಮಗೆ 100 ವರ್ಷ, ಅದು ಕೂಡ ಕಡಿಮೆ ಆಗಿದೆ. ಇಂದಿನ ನಾವು 100 ವರ್ಷ ಬದುಕ್ತಾ ಇದೆ, ಈಗ ಕಡಿಮೆ ಆಗಿದೆ. ಈಗ ಒಂದು 80-75 ಹೀಗೆ ಆಗಿದೆ. ಮತ್ತೆ 12ನೇ ಸ್ಕಂದ ಭಾಗವತನಲ್ಲಿ ಉಂಟು, ಕಲಿಯುಗದಲ್ಲಿ 20 ವರ್ಷ ಬದುಕಿದ ಗ್ರೇಟ್ ಅಂತ ಎಂಡ್ ಆಗೋ. ಈಗ ಕಲಿಯುಗ ಸ್ಟಾರ್ಟಿಂಗ್ 5,000 ವರ್ಷ ಆಯ್ತು, ಇನ್ನು 4,27,000 ವರ್ಷ ಉಂಟು. ಎಂಡ್ ಆಗುವಾಗ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗ್ತದೆ ಅಂತ. ಹಾಗಾಗಿ ನಾವು ಏನು ಅಲ್ಲ, ಬ್ರಹ್ಮನೆದು. ಅದಕ್ಕೆ ಪ್ರಭುಪಾದ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಆದ್ರೆ ಬ್ರಹ್ಮ ಕೃಷ್ಣನದು ಏನು ಅಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಬ್ರಹ್ಮ ಎಂತ ಆಗ್ತದೆ, ಒಮ್ಮೆ ಕೃಷ್ಣನ್ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಅಲ್ಲಿ ದ್ವಾರಪಾಲಕರು ಇರ್ತಾರೆ. ಅವ ಹೇಳ್ತಾನೆ, ಒಳಗೆ ಹೋಗ್ತಾನೆ, ನಿಲ್ಲಿಸ್ತಾರೆ ಬ್ರಹ್ಮನ. ಎಲ್ಲಿಗೆ? ಕೃಷ್ಣ ಭೇಟಿ ಮಾಡಬೇಕು. ಅದಕ್ಕೆ ಹೇಳ್ತಾನೆ, ಕೃಷ್ಣ ಸ್ವಲ್ಪ ಬ್ಯುಸಿ ಇದ್ದಾನೆ, ಹೇಳು ನಾನು ಬ್ರಹ್ಮ ಬಂದಿದ್ದೇನೆ ಅಂತ. ಕೃಷ್ಣನಿಗೆ ಗೊತ್ತಾಗ್ತದೆ, ಯಾಕೆ ಪರಮಾತ್ಮನಾಗೆ ಹೃದಯದಲ್ಲಿ ಇದ್ದಾನೆ. ಅವು ಇಮಿಡಿಯೇಟ್ ಎಲ್ಲ, ಅಂದ್ರೆ ಈ ಮಹಾವಿಷ್ಣು, ಕಾರಣೋದಕಶ ವಿಷ್ಣು, ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಎಲ್ಲ ಬ್ರಹ್ಮ ಇದ್ದಾರೆ, ಬೇರೆ ಬೇರೆ ಬ್ರಹ್ಮ. ನಮ್ಮ ಬ್ರಹ್ಮನಿಗೆ 4 ಚತುರ್ಮುಖ, 4 ತಲೆ ಬ್ರಹ್ಮ. ಬ್ರಹ್ಮ ಬೋಲೆ ಚತುರ್ಮುಖ ಕೃಷ್ಣ ಕೃಷ್ಣ ಹಾರೆ ಹಾರೆ. ಹಾಗೆ 4 ಹೆಡೆಡ್ ಬ್ರಹ್ಮ ನಮ್ದು. ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ತಲೆ ಬ್ರಹ್ಮ ಇದ್ದಾರೆ. ಹಾಗೆ ಕೃಷ್ಣ ಎಂತ ಮಾಡ್ತಾನೆ, ಎಲ್ಲ ಬ್ರಹ್ಮಾಂಡದ ಬ್ರಹ್ಮಗಳು ತರಿಸ್ತಾನೆ. ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಬ್ರಹ್ಮನ ಪೋಸ್ಟ್ಗೆ ಸರಿಯಾದ ವ್ಯಕ್ತಿ ಇಲ್ಲದಿದ್ರೆ ಖುದ್ದು ಕೃಷ್ಣನೇ ಇನ್ಕಾರ್ನೇಟ್ ಆಗ್ತಾನಂತೆ ಬ್ರಹ್ಮನಾಗಿ. ಹಾಗೆ ಒಂದು ಅಂದ್ರೆ 10,000 ತಲೆ ಬ್ರಹ್ಮ, ಮತ್ತೆ 5,000 ತಲೆ ಬ್ರಹ್ಮ, 9,000 ತಲೆ ಬ್ರಹ್ಮ, 1,000 ತಲೆ ಬ್ರಹ್ಮ, 500 ತಲೆ ಬ್ರಹ್ಮ, 100 ತಲೆ ಬ್ರಹ್ಮ, 10 ತಲೆ ಬ್ರಹ್ಮ, ಈ ರೀತಿ ಬೇರೆ ಬೇರೆ ಬ್ರಹ್ಮಾಂಡದ ಎಲ್ಲ ಬ್ರಹ್ಮರು ಬರ್ತಾರೆ. ಮತ್ತೆ ಕೃಷ್ಣ ಈ ಬ್ರಹ್ಮನ ಕರೀತಾನೆ, ನಮ್ಮ ಚತುರ್ಮುಖ ಬ್ರಹ್ಮ, 4 ತಲೆ ಬ್ರಹ್ಮ. ಬ್ರಹ್ಮನಿಗೆ ಗೊತ್ತಾಗ್ತದೆ, ಅದು ತುಂಬಾ ಇಂಟೆಲಿಜೆಂಟ್ ಬ್ರಹ್ಮ. ಬ್ರಹ್ಮ ಇಮಿಡಿಯೇಟ್ ಅಲ್ಲಿ ಅಡ್ಡ ಬೀಳ್ತಾನೆ. ಬ್ರಹ್ಮ ಎನಿಸು ನಾನು ಒಬ್ಬನೇ ಅಂತ ಬ್ರಹ್ಮ. ಹಾಗೆ ಅಂತ ಬ್ರಹ್ಮ ಕೃಷ್ಣ ಎದುರು ಏನೂ ಅಲ್ಲ. ನಾವು ಬ್ರಹ್ಮನ ಎದುರು ಏನೂ ಅಲ್ಲ. ಹಾಗೆ ನಾವು ಕೃಷ್ಣನ ಎದುರು ಏನು ಅಲ್ಲ. ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಒಬ್ಬ ಪ್ರಭುಪಾದ ಶಿಷ್ಯ ಪತ್ರ ಬರೀತಾನೆ ಪ್ರಭುಪಾದಿಗೆ. ಪತ್ರದಲ್ಲಿ ಎಲ್ಲ ದೂರಿ ಬರೀತಾನೆ, ಅವ್ರ ಹಾಗೆ, ಅವ್ರು ಹೀಗೆ. ಲಾಸ್ಟ್ಗೆ ಇವರ್ ಸರ್ವೆಂಟ್ ಅಂದ್ರೆ ಎಂತ ಬರೆದು ಕೆಳಗೆ ಬರೀತಾನೆ, ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್, ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಪ್ರಭುಪಾದ ಹೇಳ್ತಾರೆ, ಯು ಆರ್ ನಥಿಂಗ್ ಅಂತ. ಯು ಆರ್ ನಥಿಂಗ್. ಹಾಗಾಗಿ ನಾವು ಬ್ರಹ್ಮನ ಎದುರು, ಕೃಷ್ಣ ಎದುರು ಏನು ಅಲ್ಲ. ಈ ಮೆಂಟಾಲಿಟಿ ನಮಗೆ ಬಂದ್ರೆ ಮತ್ತೆ ನಮಗೆ ಭಗವದ್ಗೀತೆ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋದಿಲ್ಲ. ಎಸ್, ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಅಜೋ ಅಪಿಸಾನ್ ಅವ್ಯಾತ್ಮ ಭೂತಾನಾಂ ಈಶ್ವರ ಅಪಿಸಾನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆದಿವಂಶವನ್ನು ಕ್ಷಯಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲೂ ನನ್ನ ಮೂಲ ಆದಿರೂಪದಲ್ಲಿ ಅವತರಿಸ್ತೇನೆ. ನೋಡಿ, ಹೆಚ್ಚಿನ ಮೂರ್ಖರು ಹೇಳ್ತಾರೆ, ನಿಮ್ಗೆ ಬೇರೆ ಕೆಲಸ ಇಲ್ವಾ? ಯಾಕೆ ಸರ್? ಅಲ್ಲ, ನೀವು ಕೃಷ್ಣನಿಂದ ಇದ್ದೀರಲ್ಲ, ಕೃಷ್ಣ ನಮಗೆ ಮನುಷ್ಯಪ್ಪ. ಕೃಷ್ಣ ಎಂತ? ಕೃಷ್ಣ ಹುಟ್ಟಿದಾನೆ, ಸತ್ತಿದ್ದಾನೆ, ನಿಮ್ಗೆ ಬೇರೆ ಕೆಲಸ ಇಲ್ವಾ? ಈ ರೀತಿ ಹೇಳ್ತಾರೆ ಜನರು. ಆದ್ರೆ ಕೃಷ್ಣನಿಗೆ ಹುಟ್ಟು ಇಲ್ಲ, ಜನರಿಗೆ ಇದು ಗೊತ್ತಿಲ್ಲ. ಹೇಗೆಂದ್ರೆ, ಈ ದೇವಕಿ ಮತ್ತೆ ವಸುದೇವ ಅವರ ಪ್ರೀವಿಯಸ್ ಲೈಫ್ ಅಲ್ಲಿ ಸುತಪ ಮತ್ತೆ ಇದು ಅದಿತಿ ಮತ್ತೆ ಕಶ್ಯಪ, ಅದರ ಪ್ರೀವಿಯಸ್ ಲೈಫ್ ಅಲ್ಲಿ ಸುತಪ ಮತ್ತೆ ಪ್ರಶ್ನೆ. ಸುತಪ ಮತ್ತೆ ಪ್ರಶ್ನೆ 10,000 ವರ್ಷ ತಪಸ್ ಮಾಡುವಂಥದ್ದು. ಇದು ದಶಮ ಸ್ಕಂದ ಭಾಗವತಮಲ್ಲಿ ಉಂಟು, 10th ಕ್ಯಾಂಟು ಭಾಗವತ. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಕೃಷ್ಣ ಬರ್ತಾನೆ, ದರ್ಶನ ಆಗ್ತದೆ ಅವರಿಗೆ. ನೋಡಿ, ನಮ್ಗೆ ಸಿಂಪಲ್ ತಪಸ್ಸು ಪ್ರಭುಪಾದ ಹೇಳಿದೆ ಅಂತ, 24 ಗಂಟೆಯಲ್ಲಿ 2 ಗಂಟೆ ಜಪ ಮಾಡಿ ಅಂತ ಹೇಳಿದ್ದಾರೆ. ಇದು ನಮ್ಗೆ ಸಿಂಪಲ್ ತಪಸ್ಸು ಮಾಡ್ಲಿಕ್ಕೆ ಆಗುದಿಲ್ಲ, ಇಂಥ ದೊಡ್ಡದು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಮ್ಗೆ ಕೃಷ್ಣ ಸಿಗ್ಬೇಕು, ನಮ್ಗೆ ಫೇವರ್ ಮಾಡ್ಬೇಕು ಕೃಷ್ಣ.
ನಾವು ಸ್ವಲ್ಪ ತಪಸ್ ಮಾಡ್ಬೇಕು, ಸಿಂಪಲ್ ತಪಸ್. 24 ಗಂಟೆಲಿ ಸ್ವಲ್ಪ ನಾವು ಟೈಮ್ ಭಗವಂತನಿಗೆ ಇಡ್ಬೇಕು. ಹಾಗಾಗಿ ಇವರು 10,000 ವರ್ಷ ತಪಸ್ ಮಾಡಿದ್ರು. ಮತ್ತೆ ಕೃಷ್ಣ ಬಂದ. ಕೃಷ್ಣ ಕೇಳಿದ, ನಿಮ್ಗೆ ಎಂತ ಬೇಕಂತ. ಸುತ ಬಂದಂತ ಕೃಷ್ಣ ಹೇಳಿದ್ರು, ನಮ್ಗೆ ನೀನು ಮಗುವಾಗಿ ಹುಟ್ಟಬೇಕು. ಕೃಷ್ಣ ಹೇಳಿದ, ನೆಕ್ಸ್ಟ್ ಲೈಫಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪ, ಅದರ ನೆಕ್ಸ್ಟ್ ಲೈಫಲ್ಲಿ ನೀವು ದೇವಕ ಮತ್ತೆ ವಸುದೇವ, ಆಗ ಹುಡ್ತೇನೆ. ನೋಡಿ, ಕೃಷ್ಣ ಸುಲಭದಲ್ಲಿ ಸಿಗುವುದಿಲ್ಲ, ನಮಗೆ ಸುಲಭದಲ್ಲಿ ಬೇಕು. ಕೃಷ್ಣ ಹೇಗೆ ಸಿಗ್ತಾನೆ? ಸ್ವಲ್ಪ ನಾವು ತಪಸ್ಸು ಮಾಡಬೇಕು. ಹಾಗೆ ಕೃಷ್ಣ ಹುಟ್ಟಿದ ಹೇಗೆ? ದಶಮ ಸ್ಕಂದದಲ್ಲಿ ಉಂಟು. ಕೃಷ್ಣ ಹೃದಯ ಗರ್ಭ, ನಮ್ಮಾಗೆ ಗರ್ಭದಲ್ಲಿ ಬಂದದಲ್ಲ ತಾಯಿದು, 9 ತಿಂಗಳು ಹೊಟ್ಟೆಯಲ್ಲಿ ಇತ್ತು ಹಾಗೆ ಬಂದದಲ್ಲ. ಹೃದಯ ಗರ್ಭ. ಫಸ್ಟಿಗೆ ವಸುದೇವನ ಹೃದಯಕ್ಕೆ ಬಂದು, ಮತ್ತೆ ದೇವಕ್ಕೆ ಹೃದಯ ಬಂದು, ಮತ್ತೆ ಹುಟ್ಟಿದ ಹೇಗೆ? ಚತುರ್ಭುಜ ಫಾರ್ಮ್, ಶಂಖ ಚಕ್ರ ಗದಾ ಪದ್ಮ, 400 ಫಾರ್ಮ್. ಆಗ ಇಬ್ಬರು ಕೂಡ, ಯಾಕಂದ್ರೆ ಅವರ ಇಷ್ಟ ದೇವದೇ ವಸುದೇವ ಮತ್ತೆ ದೇವಕಿದು, ಅವ್ರು ಹೇಳ್ತಾರೆ, ಈ ರೀತಿ ಬಂದ್ರೆ ಜನರು ತಪ್ಪು ತಿಳಿತಾರೆ, ನೀನು ಮಗುವಾಗಿ ಹುಟ್ಟು ಅಂತ. ಮತ್ತೆ ಇಮಿಡಿಯೇಟ್ ಮಗು ಆಗುವಂಥದ್ದು. ಅದು ಕೂಡ ಮಗು ಅಂದ್ರೆ ನೋಡಿ, ಈಗ ನಿಮ್ಗೆಲ್ಲರಿಗೂ ಇದು ಅನುಭವ ಇರ್ಬೋದು, ಎಲ್ಲರಿಗೂ ಮಗು ಇರ್ಬೋದು. ಹುಟ್ಟಿದ ಮಗುವಿಗೆ ಕೂದಲು ಇರ್ತದ? ಇಲ್ಲ. ಕೃಷ್ಣನಿಗೆ ಇಲ್ಲಿ ಕರ್ಲಿ ಆಡ್ಸ್ ನೋಡಿ. ಹುಟ್ಟಿದ ಮಗುವಿಗೆ ಹಲ್ಲಿರ್ತದ? ಕೃಷ್ಣನಿಗೆ ಹಲ್ಲಿತ್ತು. ಹಾಗಾಗಿ ನಮ್ಮಾಗಿ ಹುಟ್ಟುದಲ್ಲ, ಕೃಷ್ಣ ಬಂದದ್ದು ಗೋಲೋಕದ ಫಾರ್ಮ್ ಅಲ್ಲಿ ಬಂದು, ಸಚ್ಚಿದಾನಂದ ದೇಹ. ನಮ್ಮ ದೇಹದೊಳಗೆ ಇರುವುದೆಂತ? ಮಲ್ಲ, ಮೂತ್ರ, ರಕ್ತ, ಎಲುಬು, ಮಾಂಸ. ಸಚ್ಚಿದಾನಂದ ದೇಹ ಹಾಗೆ ಅಲ್ಲ, ಅದರಲ್ಲಿ ಅಂಥದ್ದಿಲ್ಲ ಡೆಫಿಷಿಯನ್ಸಿ. ಹಾಗೆ ಇದನ್ನು ನಾವು ತಿಳಿಬೇಕು. ಆ ಕೃಷ್ಣ ಹೇಳೋದು, ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ. ನಮ್ಮ ಶರೀರ ಕ್ಷಯಿಸ್ತದೆ. ಈಗ ನನಗೆ ಯಂಗ್ ಏಜ್, ಈಗ ಇದ್ದೇನೆ, ಇನ್ನು ಸ್ವಲ್ಪ ಪ್ರಾಯ ಆದ ಮೇಲೆ ಒಂದೊಳ್ಳೆ ಒಳಗೆ ಹೋಗ್ತದೆ, ರೋಗ ಕೂಡ ಬರ್ತದೆ. ಮತ್ತೆ ಓಹೋ ಕ್ಲಾಸ್ ಮಾಡುವಾಗ ಕಡೆಗೆ ಕೆಮ್ತೇನೆ, ಓಹೋ ರೋಗ ಬರ್ತದೆ. ಈಗ ಇರುವುದಿಲ್ಲ, ಯಾಕೆ ನಮ್ಮ ಶರೀರ ಕ್ಷಯಿಸ್ತದೆ. ಇದು ಪರ್ಮನೆಂಟ್ ಅಲ್ಲ. ನಾವು ಮೇಕಪ್ ಮಾಡೋದು, ಇನ್ನೊಂದು ಮಾಡುವಂಥದ್ದು. ನಾವು ಯಂಗ್ ಮಾಡ್ಲಿಕ್ಕೆ, ನಾವು ಯಂಗ್ ಅಲ್ಲಪ್ಪ, ಯಂಗ್ ಆಗಿ ಇರುವುದಿಲ್ಲ. ಯಂಗ್ ಇರುವಂಥದ್ದು ಸಚ್ಚಿದಾನಂದಯ, ಕೃಷ್ಣಾನಂದಯ. ಅದು ಯಾವಾಗಲೂ ಯಂಗ್, ನವ ಯೌವನಾಂಶ. ಹಾಗಾಗಿ ನಮ್ಮ ಈ ಆಧ್ಯಾತ್ಮಿಕ ಶರೀರ ಅಲ್ಲ, ಇದು ಭೌತಿಕ ಶರೀರ. ಇದಕ್ಕೆ ಅಂದ್ರೆ ಇದು ಪರ್ಮನೆಂಟ್ ಅಲ್ಲ. ನಾವು ಸಾಯುವಾಗ ನಮ್ಮ ಈ ಶರೀರವನ್ನು ಹೊತ್ತಿಸ್ತೇವೆ, ಆತ್ಮವು ನಮ್ಮ ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಹಾಗಾಗಿ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ಇದನ್ನು ಹೇಳಬೇಕು. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸ್ತೇನೆ. ಕೃಷ್ಣ ಬರುವಂತದ್ದು ಅಂತ ಮೂಲ ಆಧ್ಯಾತ್ಮಿಕ ಅಂದ್ರೆ ಗೋಲೋಕದ ಫಾರ್ಮ್ ಅಲ್ಲಿ ಬರ್ತಾನೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತ, ಗೋಲೋಕದ ಫಾರ್ಮ್ ಅಲ್ಲಿ ಕೃಷ್ಣ ಬರ್ತಾನೆ. ಎಸ್, ಕೃಷ್ಣ ಯಾವಾಗ ಕಾಣಿಸಿಕೊಳ್ಳುತ್ತಾನೆ? ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ. ಭರತ ವಂಶಜಾದ ಅರ್ಜುನನೇ ಯಾವಾಗ ಎಲ್ಲಿ ಧರ್ಮದ ಅವನತಿ ಆಗ್ತದೋ ಮತ್ತು ಅಧರ್ಮ ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತಾನೆ. ಇದು ತುಂಬಾ ಮಂದಿ ಪ್ರಶ್ನೆ ಮಾಡಿದ್ದಾರೆ ಪುಸ್ತಕ ವಿತರಣೆ ಮಾಡುವಾಗ. ನಿಮ್ಮ ದೇವರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಧರ್ಮದ ಅವನತಿಯಾಗಿ ಬರ್ತಾನೆ. ಈಗ ಧರ್ಮದ ಅವನತಿ ಆಗಿದೆ, ಬರ್ಲಿ ಕೃಷ್ಣ ಬರ್ಲಿ. ಸರ್, ಕೃಷ್ಣ ನಿಮ್ಮ ಸೆಕ್ಯೂರಿಟಿ ಅಲ್ಲ, ನಿಮ್ಮ ಡೋರ್ ಕೀಪರ್ ಅಲ್ಲ. ನೀವು ಹೇಳಿದಾಗ ಬರ್ಲಿಕ್ಕೆ, ನೀವು ಯಾರು ಹೇಳಲಿಕ್ಕೆ ಭಗವಂತನಿಗೆ ಬರ್ಲಿ ಅಂತ? ಅಲ್ಲ, ಧರ್ಮದ ಅವನತಿಯಾಗಿ ಬರ್ಲಿ, ಕೃಷ್ಣ ಹೇಳ್ತಾನಲ್ಲ ಬರ್ಲಿ. ನೋಡಿ ಹೇಗೆ ಅಂದ್ರೆ, ವೇದವ್ಯಾಸರು 5,000 ವರ್ಷ ಹಿಂದೆ ಈ ಭಾಗವತಂ ಬರೆಯುವಾಗ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 2,500 ನಂತರ ಇವರು ಬುದ್ಧ ಬರುವಂತ, ಬುದ್ಧ ಕೃಷ್ಣನ ಇನ್ಕಾರ್ನೇಷನ್. 4,500 ವರ್ಷ ನಂತರ ನಮ್ಮ ಚೈತನ್ಯ ಬರುವಂಥದ್ದು, ಅವರು ಕೃಷ್ಣನೇ. ಮತ್ತೆ ಕಲಿಯುಗದ ಎಂಡಲ್ಲಿ, ಕಲಿಯುಗ ಮತ್ತೆ ಈ ಸತ್ಯಯುಗ ಸ್ಟಾರ್ಟ್ ಆಗುವ ಮಿಡ್ಲಲ್ಲಿ, ಅದರ ಎಂಡಲ್ಲಿ ಬರುವಂಥದ್ದು ಯಾರು? ಕಲ್ಕಿ. ಇದೆಲ್ಲ ಉಲ್ಲೇಖ ಉಂಟು. ಮತ್ತೆ ಅವರು ಯಾವ ಪ್ಲೇಸಲ್ಲಿ ಬರ್ತಾರೆ, ಎಲ್ಲಿ ಹುಟ್ಟುತ್ತಾರೆ, ತಂದೆ ತಾಯಿ ಯಾರು, ಇದೆಲ್ಲ ಉಲ್ಲೇಖ ಉಂಟು. ಹಾಗಾಗಿ ನಿಮ್ಮ ಪ್ರಕಾರ ಬರುವುದಲ್ಲ, ಧರ್ಮದ ಅವನತಿ ಆಗ್ತಾ ಉಂಟು. ಆದ್ರೆ ಭಗವಂತ ನೀವು ಕರೆದಕ್ಕೆ ಬರುವುದಲ್ಲ, ಶುದ್ಧ ಭಕ್ತರು ಕರೆದೇ ಬರ್ತಾನೆ ಭಗವಂತ. ಯಾಕೆಂದ್ರೆ ಶುದ್ಧ ಭಕ್ತರ ಸೇವಕ ಭಗವಂತ, ನಿಮ್ಮ ಸೇವಕ ಅಲ್ಲ. ಶುದ್ಧ ಭಕ್ತರ ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ತಾನೆ ಕೃಷ್ಣ.
ಹಾಗಾಗಿ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತೋ ಆಗ ಮತ್ತು ಅದನ್ನು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಈಗ ಇಲ್ಲಿ ನೋಡಿ, ಇದು ಕಂಸ, ಇದು ವಸುದೇವ ಮತ್ತೆ ದೇವಕಿ. ಕಂಸನ ತಂಗಿ ದೇವಕಿ ಮತ್ತೆ ವಸುದೇವನನ್ನು ಅವ ಕೊಂಡೋಗ್ತಾ ಇರುವಾಗ ಇಮಿಡಿಯೇಟ್ ಆಕಾಶದಿಂದ ಒಂದು ವಾಣಿ ಬರ್ತದೆ. ಏ ಮೂರ್ಖ ಕಂಸ, ನಿನ್ನ ತಂಗಿ ದೇವಕಿಯ 8ನೇ ಮಗು ನಿನ್ನನ್ನು ಕೊಲ್ತದೆ. ಇಮಿಡಿಯೇಟ್ ಖಡ್ಗದಿಂದ ಅವಳನ್ನು ಕೊಲ್ಲಿಕ್ಕೆ ಹೋದ ಕಂಸ, ತಂಗಿ ಅಂತ ನೋಡ್ಲಿಲ್ಲ. ಎಂತಾಯ್ತು? ವಸುದೇವ ನಿಲ್ಲಿಸ್ಲಿಕ್ಕೆ ಹೋದ. ವಸುದೇವ ನಿಲ್ಲಿಸ್ಲಿಕ್ಕೆ ಹೋಗುವಾಗ ಇವ ಖಡ್ಗ ಅವನ ಕುತ್ತಿಗೆ ಇಡ್ತಾನೆ. ಈಗ ಯಾರಾದ್ರೂ ಈ ಖಡ್ಗವನ್ನು ನಮ್ಮ ಕುತ್ತಿಗೆ ಇಟ್ರೆ ನಾವು ಪ್ರಭು ಹೇಳ್ತಾರೆ, ನಾವು ಅಲ್ಲಿ ಇಮಿಡಿಯೇಟ್ ಮಲ ಮತ್ತೆ ಮೂತ್ರ ಮಾಡ್ತೇವೆ ನಾವು, ಹೆದರಿ. ಆದ್ರೆ ಶುದ್ಧ ಭಕ್ತರಲ್ಲಿ ಪರಮಾತ್ಮ ಎಷ್ಟು ಆಕ್ಟಿವ್ ಅಂದ್ರೆ, ವಸುದೇವ ಶುದ್ಧ ಭಕ್ತ, ನಮ್ಮಲ್ಲಿ ಕೂಡ ಪರಮಾತ್ಮ ಆದ್ರೆ ಆಕ್ಟಿವ್ ಇಲ್ಲ. ಇಮಿಡಿಯೇಟ್ ಯಾವ ಇಮಿಡಿಯೇಟ್ ಎಂತ ಮಾತಾಡ್ಬೇಕು ಅವ್ರಿಗೆ ಗೊತ್ತುಂಟು ಶುದ್ಧ ಭಕ್ತರಿಗೆ. ಇಮಿಡಿಯೇಟ್ ವಸುದೇವ ಹೇಳಿದ್ರು, ನಿನಗೆ 8ನೇ ಮಗು ಬೇಕಲ್ಲ, ನಾನು ಕೊಡ್ತೇನೆ. ಖಡ್ಗವನ್ನು ತೆಗ್ದಂತೆ. ಅದಕ್ಕೆ ಪ್ರಭು ಹೇಳುವಂಥದ್ದು, ವೆನ್ ಯು ಆರ್ ಕೃಷ್ಣ ಕಾನ್ಶಿಯಸ್ನೆಸ್ ಯುವರ್ ಇಂಟೆಲಿಜೆನ್ಸ್ ವಿಲ್ ಬಿ ಮೆಚ್ಯೂರ್. ಬುದ್ಧಿ ಚುರುಕಾಗ್ತದೆ. ಎಸ್, ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರು ರಕ್ಷಿಸೋದಕ್ಕಾಗಿಯೂ ದುಷ್ಟರ ನಾಶ ಮಾಡೋದಕ್ಕಾಗಿಯೂ ಮತ್ತು ಧರ್ಮ ತತ್ವಗಳನ್ನು ಮತ್ತೆ ಸ್ಥಾಪಿಸೋದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಇಲ್ಲಿ ಹೇಳಿದಂತ ಸಜ್ಜನರು ರಕ್ಷಣೆ ಮಾಡ್ಲಿಕ್ಕೆ, ದುಷ್ಟರನ್ನು ನಾಶ ಮಾಡ್ಲಿಕ್ಕೆ. ಕೆಲವರು ಇದ್ದಾರೆ, ದುಷ್ಟರು ತುಂಬಾ ಇದ್ದಾರೆ, ಬರ್ಲಿ ಕೃಷ್ಣನ ನಾಶ ಮಾಡ್ಲಿಕ್ಕೆ. ಸರ್, ಕೃಷ್ಣನ ಬಿಸ್ನೆಸ್ ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಅಲ್ಲ, ಅದು ಅವನ ಏಜೆಂಟ್ಸ್ ಇದ್ದಾರೆ, ಅವ್ರು ಮಾಡ್ತಾರೆ. ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಅವಳು ಮಾಡ್ತಾಳೆ. ಇಲ್ಲ ಬೇರೆ ಯಾರು ಮಾಡ್ತಾರೆ. ಈ 3 ವಿಷ್ಣು ಅವರಿದ್ದಾರೆ, ಅವರಿಗೆ ಮೆಟೀರಿಯಲ್ ವರ್ಲ್ಡ್ ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾರೆಲ್ಲ? ಕಾರಣೋದಕ ವಿಷ್ಣು, ಗರ್ಭೋದಕ ವಿಷ್ಣು, ಕ್ಷೀರೋದಕ ವಿಷ್ಣು. ಅವ್ರು ಮಾಡ್ತಿದ್ದಾರೆ, ಅವರ ಏಜೆನ್ಸಿ ಯಾರಾದ್ರೂ ಮಾಡ್ತಾರೆ. ಇಲ್ಲಾದ್ರೆ ಮೆಟೀರಿಯಲ್ ವರ್ಲ್ಡ್ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ? ಶಿವ, ಗಣಪತಿ, ದೇವಿ ಯಾರಾದ್ರೂ ಇದ್ದಾರೆ, ಅವ್ರು ಯಾರಾದ್ರೂ ಮಾಡ್ತಾರೆ. ಕೃಷ್ಣ ಮಾಡೋದಿಲ್ಲ, ಮಾಡ್ಬೇಕಂತಿಲ್ಲ. ಆದರೆ ಕೃಷ್ಣ ಬರುವುದು ಯಾರಿಗೆ? ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ ಓಡಿ ಓಡಿ ಬರ್ತಾನೆ ಕೃಷ್ಣ. ಕೃಷ್ಣ ಬರುವುದ ಇಂಟೆನ್ಷನ್ ಅಂದ್ರೆ ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ. ಹಾಗೆ ಬರುವಾಗ ದುಷ್ಟರ ನಾಶ ಮಾಡ್ತಾನೆ. ಆದ್ರೆ ಅವನ ಬಿಸ್ನೆಸ್ ದುಷ್ಟರ ನಾಶ ಮಾಡೋದು ಬಿಸ್ನೆಸ್ ಅಲ್ಲ, ಬರುವಾಗ ಮಾಡ್ತಾನೆ. ಹೇಗಂದ್ರೆ ಈಗ ಮೋದಿ, ನರೇಂದ್ರ ಮೋದಿ ಸನ್ಮಾನ್ಯ ಪ್ರಧಾನಮಂತ್ರಿ, ಈಗ ಯಾರಾದ್ರೂ ಕ್ಲೋಸ್ ಇದ್ದಾರೆ ಮೋದಿ ಹತ್ರ, ಅವ್ರು ಫೋನ್ ಮಾಡ್ತಾರೆ, ಹೀಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರು ಬರ್ತಾರೆ. ಮತ್ತೆ ಬರುವಾಗ ಅವರ ಪಾರ್ಟಿಯವರು ಬೇರೆ ಕಡೆ ಪ್ರೋಗ್ರಾಮ್ ಇಡ್ತಾರೆ, 4-5 ಕಡೆಗೆ. ಪಾರ್ಟಿಯವರು ಹೇಗೆ ಇಲ್ಲಿ ಬಂದಿದೆ ಅದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೇನೆ ಅಂತ ಹೇಳ್ತಾರೆ. ಮೇನ್ ಬಂದದ್ದು ಯಾಕೆ? ಅವರ ಫ್ರೆಂಡ್ ಯಾರು ಕರೆದ್ರೆ ಅದಕ್ಕೆ ಬಂದದ್ದು. ಹಾಗೆ ಬರುವಾಗ 4-5 ಮಾಡಿದ್ರು ಪ್ರೋಗ್ರಾಮ್, ಆದ್ರೆ ಅವರ ಇಂಟೆನ್ಷನ್ ಇದು. ಅದೇ ರೀತಿ ಕೃಷ್ಣ ಕೂಡ ಮೇನ್ ಬರುವಂಥದ್ದು ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೆ. ಬರುವಾಗ ದುಷ್ಟರನ್ನು ನಾಶ ಮಾಡ್ತಾನೆ. ದುಷ್ಟರನ್ನು ನಾಶ ಮಾಡೋದು ಅವನ ಬಿಸ್ನೆಸ್ ಅಲ್ಲ, ಅದು ಅವನ ಬಿಸ್ನೆಸ್ ಅಲ್ಲ. ಎಸ್, ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ನೋಡಿ, ಎಲ್ಲರಿಗೂ ಪ್ರಯೋಜನ ಬೇಕು. ಸಂಬಂಧ, ಅಭಿದಯ, ಪ್ರಯೋಜನ. ಸಂಬಂಧ ಅಂದ್ರೆ ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಪರಮಾತ್ಮ ಯಾರು? ನನಗೆ ಮತ್ತು ಪರಮಾತ್ಮ ಏನು ಸಂಬಂಧ? ಪ್ರಕೃತಿ ಅಂತ, ಇದು ಸಂಬಂಧ. ಅಭ್ಯುದಯ ಅಂದ್ರೆ ಆ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು. ಹೇಗೆ? ಡೈಲಿ ಕ್ಲಾಸ್ಗೆ ಬರುವಂಥದ್ದು, ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಇದು ಅಭ್ಯುದಯ. ಮತ್ತೆ ಇದರಿಂದ ಏನು ಪ್ರಯೋಜನ? ಸಂಬಂಧ, ಅಭ್ಯುದಯ, ಪ್ರಯೋಜನ. ಪ್ರಯೋಜನ ಕೃಷ್ಣ ಪ್ರೇಮ ಸಿಗ್ತದೆ ನಿಮಗೆ. ಭಕ್ತರ ಸಂಘ ಮಾಡಿ ಜಪ ಎಲ್ಲ ಮಾಡಿದ್ರೆ ಕೃಷ್ಣ ಪ್ರೇಮ ಸಿಗ್ತದೆ. ಹಾಗಾಗಿ ಕೃಷ್ಣನ ತಿಳಿದ್ರೆ ಏನು ಪ್ರಯೋಜನ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸು ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪ ಯಥಾರ್ಥವಾಗಿ ನೋಡಿ. ಯಥಾರ್ಥ ಅಂದ್ರೆ ಆಸ್ ಇಟ್ ಈಸ್, ಹೂವು ಬೇಡ, ಮೆಂಟಲ್ ಸ್ಪೆಕ್ಯುಲೇಷನ್ ಬೇಡ. ನನಗೆ ಎಕ್ಸಾಂಪಲ್ ಕೊಟ್ಟೆ, ಆ ಗ್ಲಾಸಲ್ಲಿ ಇದ್ದದೆ ಅಂತ ಆಸಿಡ್, ಆ ಹುಡುಗೆ ಅಂತ ನೋಡಿದ ಅದು ಲೈಮ್ ಜ್ಯೂಸ್, ಅದು ಮೆಂಟಲ್ ಸ್ಪೆಕ್ಯುಲೇಷನ್. ಹೂವು ಬೇಡ ನಮಗೆ, ಆಸ್ ಇಟ್ ಈಸ್. ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಐಕ್ಯತೆಯನ್ನು ಹುಟ್ಟುವುದಿಲ್ಲ. ಕೃಷ್ಣನ್ ಆಸ್ ಇಟ್ ಈಸ್ ತಿಳಿಬೇಕು. ಅದು ತಿಳಿದು ಹೇಗೆ?
ನಾವು ಸಂಬಂಧ ಅಭಿದಯ ಮಾಡ್ಬೇಕು. ಅಂದ್ರೆ ಈ ಜಪ ಮಾಡ್ಬೇಕು, ಕೀರ್ತನ ಮಾಡ್ಬೇಕು, ಕ್ಲಾಸ್ ಕೇಳ್ಬೇಕು. ಇದರಿಂದ ಎಂತಾಗ್ತದೆ, ಯಥಾರ್ಥವಾಗಿ ತಿಳಿಲಿಕ್ಕೆ ಆಗ್ತದೆ. ಮತ್ತೆ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ, ಅಂದ್ರೆ ಕೃಷ್ಣನ ಧಾಮಕ್ಕೆ ಹೋಗ್ತಾರಂತೆ. ಕೃಷ್ಣನನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್. ವೀತರಾಗ ಭಯ ಕ್ರೋಧ ಮನ್ಮಯಾಮ ಉಪಾಶ್ರಿತ ಭೋ ಜ್ಞಾನ ತಪಸ ಭೂತಮದ್ಭಾವಮಾಗತ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಯಾವುದು? 3: ಭಯ, ರಾಗ, ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಕ್ರೋಧ. ಭಯ ಅಂದ್ರೆ ಎಂತ? ಭಯ ಅಂದ್ರೆ ಈಗ ಪ್ರಹ್ಲಾದ್ ಮಹಾರಾಜ್, ಹಿರಣ್ಯಕಶಿಪು ಎಂತೆಲ್ಲ ಪ್ರಯತ್ನ ಮಾಡಿದ್ರು ಸಾಯಿಸ್ಲಿಕ್ಕೆ, ಆದ್ರೆ ಅವರು ಅಭಯ ಸ್ಟೇಜ್ ಅಲ್ಲಿ ಇದ್ದಾರೆ. ಪ್ರಹ್ಲಾದ್ ಮಹಾರಾಜ ಶ್ಲೋಕನೆ ಅಂತಂದ್ರೆ, ರಾಖೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೆ. ಕೃಷ್ಣನನ್ನು ಸಾಯಿಸ್ಲಿಕ್ಕಿದ್ರೆ ಯಾರಿಗೂ ನನಗೆ ಬಚಾವ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣನನ್ನು ಬದುಕಲಿಕ್ಕಿದ್ರೆ ಯಾರಿಗೂ ನನ್ನ ಸಾಯಿಸ್ಲಿಕ್ಕೆ ಆಗುದಿಲ್ಲ. ಟೋಟಲ್ ಅಭಯ ಸ್ಟೇಜ್ ಅಲ್ಲಿ ಇದ್ದಾರೆ, ಸಾವಿನ ಹೆದರಿಕೆ ಇಲ್ಲ. ಆದ್ರೆ ನಾವು ಸಾವನ್ನು ಸ್ವೀಕರಿಸಿ ಸಿದ್ಧರಿಲ್ಲ. ನಾವು ಭಯದಲ್ಲಿ ಇದ್ದೇವೆ, ಭಯದಲ್ಲಿ. ಹಾಗೆ ನಾವು ಭಯವನ್ನು ಬಿಡ್ಬೇಕು, ಅಭಯ ಸ್ಟೇಜಿಗೆ ಬರಬೇಕು. ಅಭಯ ಸತ್ವ ಸಂಶುದ್ಧಿ, ಅಭಯ ಸ್ಟೇಜಿಗೆ ಬರಬೇಕು. ರಾಗ, ಅಟ್ಯಾಚ್ಮೆಂಟ್. ನಾವು ತುಂಬಾ ಅಟ್ಯಾಚ್ ಆಗಿದೆ. ಯಾರಲ್ಲಿ? ನಮ್ದು ಕುಟುಂಬ. ಅಹಂ ಮಮ, ನಾನು ನನ್ನವರು. ವೇದವಸರಳು ನಾಹಂ ನಾ ಮಮ. ಅಟ್ಯಾಚ್ ಯಾರಲ್ಲಿ ಆಗ್ಬೇಕು? ಅಟ್ಯಾಚ್ ಕೃಷ್ಣನಲ್ಲಿ ಆಗ್ಬೇಕು. ಹೇಗೆಂದ್ರೆ ಕುಲಶೇಖರ ರಾಜ ಹೇಳುವಂತ, ನನ್ನ ಸ್ಮರಣೆ ಟೋಟಲ್ ಕೃಷ್ಣನ ಪಾದದಲ್ಲಿ ಅಂಟಿಕೊಂಡಿದೆ. ಈಗ ನಾವು ಕೃಷ್ಣನ ಪಾದದಲ್ಲಿ ಟೋಟಲ್ ಅಬ್ಸಾರ್ವ್ ಆಗ್ಬೇಕು, ಅಟ್ಯಾಚ್ ಆಗ್ಬೇಕು. ಯಾಕಂದ್ರೆ ಬೇರೆ ಅಟ್ಯಾಚ್ಮೆಂಟ್ ಇಂದ ನಮ್ಗೆ ಏನು ಸಿಗುದಿಲ್ಲ. ಕೃಷ್ಣನ ಅಟ್ಯಾಚ್ ಆದ್ರೆ ನಮ್ಗೆ ಎಂತ ಆಗ್ತದೆ? ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಕ್ರೋಧ. ಈ ಮೂರನ್ನು ತ್ಯಜಿಸಿದ ಅನೇಕರು ಸಂಪೂರ್ಣ ಮನಸ್ಸುಳ್ಳವರು ನನ್ನಲ್ಲಿ ಆಶ್ರಯ ಪಡಿದ್ದಾರೆ. ಈ ಮೂರನ್ನು ತ್ಯಜಿಸಿದ್ರೆ ನಮ್ಗೆ ಕೃಷ್ಣನಿಗೆ ಹೋಗ್ಬೋದು. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನ ದಿವ್ಯ ಬ್ರಹ್ಮವನ್ನು ಪಡೆದಿದ್ದಾರೆ. ಯಾರೆಲ್ಲ ನೋಡುವ ಈ 12 ಮಹಾಜನರು, ಇವರು ವೀತರಾಗ ಭಯ ಕ್ರೋಧ ಇದರಿಂದ ಹೊರಗೆ ಬಂದಿದ್ದಾರೆ. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನು ಪ್ರಹ್ಲಾದ ಜನಕ ಭೀಷ್ಮ ಬಲಿ ಭಯಾಸಕಿರ್ ಭಯಂ. ಅಂದ್ರೆ ಬ್ರಹ್ಮ, ಶಂಭು ಅಂದ್ರೆ ಶಿವ, ಶುಕಮುನಿ, ಪ್ರಹ್ಲಾದ್ ಮಹಾರಾಜ್, ನಾರದ ಮುನಿ, ಜನಕ ಮಹಾರಾಜ್, 4 ಕುಮಾರರು, ಕಪಿಲ ಮುನಿ, ಸ್ವಯಂಭೂ ಮನು, ಭೀಷ್ಮ ಪಿತಾಮ, ಬಲಿ ಮಹಾರಾಜ್ ಮತ್ತೆ ಯಮರಾಜ್. ಇವರು ಈ ಭಾಗವತಂ ಟೋಟಲ್ ಇವರು ಗ್ಲೋರಿಫೈ ಮಾಡುವಂಥದ್ದು ಕೃಷ್ಣನ. ಹಾಗೆ ಇವರು ಕೃಷ್ಣನ ದರ್ಶನ ಆಗಿದೆ. ಹಾಗಾಗಿ ನಾವು ಇವರ ದಾರಿಯಲ್ಲಿ ಹೋದ್ರೆ ನಮಗೆ ಕೂಡ ದರ್ಶನ ಆಗ್ತದೆ. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ, ಕೃಷ್ಣನ ರೂಪ ಆಧ್ಯಾತ್ಮಿಕ ರೂಪ, ನಮ್ದು ತಾತ್ಕಾಲಿಕ. ಕೃಷ್ಣಂದು ಆಧ್ಯಾತ್ಮಿಕವಾಗಿದೆ, ನಮ್ದು ತಾತ್ಕಾಲಿಕ. ಕೃಷ್ಣ ಮಾಯೆ ನಿಂದಾಗ ನಮ್ಮನ್ನು ಮಾಯೆ ನಿಂದಿರಿಸಿ. ಮಾಯೆ ಅಂದ್ರೆ ದೇವಿ ಕೃಷ್ಣ ಅಂಡರ್ ಇರುವಂಥದ್ದು, ಕೆಲಸ ಮಾಡುವಂಥದ್ದು. ಆದ್ರೆ ನಾವು ಅವಳ ಅಂಡರ್ ಇದ್ದೇವೆ. ಈಗ ಭೌತಿಕ ಲೋಕ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವಳು ನಮ್ಮನ್ನು ಆಟವಾಡಿಸ್ತಾ ಇದ್ದಾರೆ. ಎಸ್, ಈಗ ಕೃಷ್ಣ ನೋಡಿ, ಇದು ಶಿಶುಪಾಲ ಹೇಳುವಂಥದ್ದು ಅರ್ಜುನ ಮತ್ತೆ ಭೀಮನಿಗೆ, ಕೃಷ್ಣ ನಮಗೆ ಮನುಷ್ಯ, ಯಾಕೆ ಅವನನ್ನು ದೇವರನ್ನು ಪೂಜೆ ಮಾಡ್ತೇವೆ? ಇವು ಇಮಿಡಿಯೇಟ್ ಕೊಲ್ಲಿಗೆ ಹೋಗ್ತಾರೆ. ಕೃಷ್ಣ ನಿಲ್ಲಿಸ್ತಾನೆ, ನಾನು ಕೃಷ್ಣ ಕೊಲ್ಲುವಂಥದ್ದು ಶಿಶುಪಾಲ ಅಂತ. ಹಾಗೆ ಪ್ರಭುಪಾದ ಹೇಳ್ತಾರೆ, ದ್ವಾಪರದಲ್ಲಿ ಒಂದು ಶಿಶುಪಾಲ ಇದ್ದ, ಈಗ ಎಲ್ಲರ ಮನೆಯಲ್ಲಿ ಒಂದೊಂದು ಶಿಶುಪಾಲ ಇದ್ದಾರೆ. ಎಲ್ಲರೂ ಇದೇ ರೀತಿ. ಕೃಷ್ಣ ದೇವರ, ಯಾರು ಹೇಳಿದ್ರು? ಕೃಷ್ಣ ನಮಗೆ ಮನುಷ್ಯ. ಎಸ್, ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಎಲ್ಲರಿಗೂ ನನ್ನ ಮಾರ್ಗವನ್ನು ಅನುಸರಿಸ್ತಾರೆ. ನೋಡಿ, ನಿಮ್ದು ಈಗ ಸರೆಂಡರ್ 0.001% ಇದ್ರೆ ನಿಮ್ಗೆ ಅಷ್ಟೇ ಅನುಗ್ರಹ ಸಿಗುವಂಥದ್ದು. ಈಗ ಶುದ್ಧ ಭಕ್ತರು 100% ಸರೆಂಡರ್, ಅವರಿಗೆ 100% ಅನುಗ್ರಹ ಸಿಗ್ತದೆ. ನಿಮ್ದು ಎಷ್ಟು ಸರೆಂಡರ್ ಅಷ್ಟು ನಿಮ್ಗೆ ಕೃಷ್ಣ ತೋರಿಸ್ತಾನೆ ಅಷ್ಟೇ. ಹಾಗೆ ನಾವು ಎಂತ ಮಾಡ್ಬೇಕು? ಪೂರ್ತಿ ಸರೆಂಡರ್ ಆಗ್ಬೇಕು ಭಗವಂತನಿಗೆ. ಶ್ಲೋಕ 12. ಕಾಂಕ್ಷಂತ ಘರ್ಮಣಾಂ
ಸಿದ್ಧಿಂ ಯಜಂತ ಇಯ ದೇವತಾ ಕ್ಷಿಪ್ರಮಿ ಮಾನುಷ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನ ಜನರು ಫಲಾಭಿ ಕರ್ಮಗಳ ಸಿದ್ಧಿಯನ್ನು ಬಯಸುತ್ತಾರೆ, ಆದ್ದರಿಂದ ದೇವತೆಯನ್ನು ಪೂಜಿಸುತ್ತಾರೆ. ಈ ಜಗತ್ತಿನ ಫಲಾಭಿ ಕರ್ಮ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಜನರು ಯಾಕೆ ಹೋಗುವಂತ ದೇವತೆ ಬಳಿ, ಯಾಕೆ ಹೋಗುವಂಥದ್ದು? ಅವರಿಗೆ ಇಚ್ಛೆ ಉಂಟು, ಧನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದೇಯಿ, ಅದಕ್ಕೆ ಹೋಗುವಂತ ದೇವತೆ ಬಳಿ. ಮತ್ತೆ ಅದು ಸಿಗ್ತದೆ ಅದು, ಯಾಕಂದ್ರೆ ದೇವತೆಗಳಿಗೆ ಈ ಭೌತಿಕ ಜವಾಬ್ದಾರಿ ಕೊಟ್ಟಿದ್ದಾನೆ ಭಗವಂತ, ಮೆಟೀರಿಯಲ್ ಒಳ್ಳೆಯದು. ಆಧ್ಯಾತ್ಮಿಕ ಅಲ್ಲ, ಆಧ್ಯಾತ್ಮಿಕ ಕೃಷ್ಣ ಅದನ್ನು ಕೇಳಬೇಕು, ಆದರೆ ಸ್ಯಾಂಕ್ಷನ್ ಮಾಡ್ತಾರೆ ದೇವತೆಗಳು. ಶ್ಲೋಕ 13. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಭಿಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಐಕ ನಿಸರ್ಗದ ಗುಣತೆಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಕ್ಕೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣ ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆ ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯವನು, ಆದ್ದರಿಂದ ನಾನು ಕರ್ತರನು ಅಂತೇಳಿ. ಏಕೆಂದ್ರೆ ನೋಡಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಜನ್ಮದಿಂದ ಅಲ್ಲ, ಇದು ದೊಡ್ಡ ಒಂದು ಜನರದ್ದು ಮಿಸ್ಟೇಕ್. ಎಸ್ ನಾನು ಆ ಜಾತಿಲಿ ಹುಟ್ಟಿ ಅಲ್ಲ, ಜನ್ಮನಾಜಾಯಿತು ಶೂದ್ರ ಸಂಸ್ಕಾರ ಭವೇ ದ್ವಿಜ. ಹಿಂದೆ ಹೇಗಿತ್ತಂದ್ರೆ 5 ವರ್ಷ ಆದ ಕೂಡಲೇ ಗುರುಕುಲ ಕಳಿಸುವಂಥದ್ದು, ಮತ್ತೆ 20 ವರ್ಷ ಟ್ರೈನಿಂಗ್, ಮತ್ತೆ 25 ವರ್ಷ ಆದ್ಮೇಲೆ ಗುರು ಡಿಸೈಡ್ ಮಾಡುವಂಥದ್ದು. ಅವನ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಶೂದ್ರ. ಶೂದ್ರ ಕೂಡ ಅಂತ ಪ್ರಭುಗಳು ಹೇಳ್ತಾರೆ, ಅದು ಕೂಡ ಹೈ ಕ್ವಾಲಿಟಿ ಅಂತ, ಯಾಕೆಂದ್ರೆ 3 ಸೇವೆ ಮಾಡುವಂಥದ್ದು. ಮಾಮೂಲಿ ಅಲ್ಲ, ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣ ಇದನ್ನು ಸೃಷ್ಟಿ ಮಾಡಿದ ಯಾಕೆ? ಅವರವರ ಗುಣ ಪ್ರಕಾರ ಅವರು ನನ್ನನ್ನು ಪೂಜೆ ಮಾಡಲಿ ಅಂತ. ಸೆಂಟ್ರಲ್ ಕೃಷ್ಣ ಅಂದ್ರೆ 4 ವರ್ಣ 4 ಆಶ್ರಮ, ಬ್ರಾಹ್ಮಣ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4 ಮಂದಿ ಕೂಡ ಎಲಿಜಿಬಲ್ ಕೃಷ್ಣನ ಸಾಕ್ಷಾತ್ ಮಾಡಲಿಕ್ಕೆ. ಶ್ಲೋಕ 14. ನಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ ವಿನಾಶ ಬದ್ಧತೆ. ಯಾವ ಕರ್ಮ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳೋರು ಅವರಿಗೆ ಕರ್ಮ ಫಲಾಪೇಕ್ಷೆ ಕರ್ಮವನ್ನು ಇರಲಿ. ಯಾವುದು ಕರ್ಮ ಕೃಷ್ಣ ಅಂಟುವುದಿಲ್ಲ, ಯಾಕಂದ್ರೆ ದೇವತಾ ಪರಮಪುರುಷ. ಕೃಷ್ಣ ಕರ್ಮ ಫಲವನ್ನು ಕೂಡ ಬಯಸುವುದಿಲ್ಲ. ಈಗ ನಾವು ಕೊಡ್ತೇವೆ ಕರ್ಮಫಲ, ಆದರೆ ಅವನು ಬಯಸುವುದಿಲ್ಲ. ಕೃಷ್ಣ ಹೆಸರು ಭಾವಗ್ರಹಿ ಜನಾರ್ದನ. ನೀವು ಭಾವದಿಂದ ಕೊಟ್ಟರೆ ಸ್ವೀಕರಿಸ್ತಾನೆ, ಇಲ್ಲದ ಬೇಡ ಅವನಿಗೆ. ನಿಮ್ಮ ಕರ್ಮಫಲ ನಿಮ್ಗೆ ಇರಲಿ. ಹಾಗೆ ನನ್ನ ವಿಷಯ ಸತ್ಯಂ ಯಾರು ಅರ್ಥ ಮಾಡಿ ಅವರಿಗೆ ಫಲಾಪೇಕ್ಷೆ ಕರ್ಮ. ನೋಡಿ, ಕೃಷ್ಣ ಇಲ್ಲಿ ಇದು ವೈಶ್ಯನಾಗೆ, ಇಲ್ಲಿ ಬ್ರಾಹ್ಮಣನಾಗೆ, ಇಲ್ಲಿ ಕ್ಷತ್ರಿಯನಾಗೆ, ಇಲ್ಲಿ ಶೂದ್ರನಾಗೆ. ಆದ್ರೆ ಕೃಷ್ಣ ಯಾವುದಲ್ಲ ಇದು, ಇದನ್ನು ತಿಳಿಬೇಕು. ಕೃಷ್ಣ ಎಲ್ಲವನ್ನೂ ಮಾಡ್ತಾನೆ. ಯಾಕೆ? ಕೃಷ್ಣ ಭಕ್ತ ವಾತ್ಸಲ, ಭಕ್ತ ವತ್ಸಲ. ಭಕ್ತರಿಗೆ ಎಂತ ಮಾಡ್ಲಿಕ್ಕೆ ಕೂಡ ರೆಡಿ ಕೃಷ್ಣ. ಶ್ಲೋಕ 17. ಕರ್ಮಣೋ ಅಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣ ಅಕರ್ಮಣ ಚ ಬೋಧವ್ಯಂ ಗಣ ಕರ್ಮಣೋ ಗತಿ. ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ಮನುಷ್ಯನ ಕರ್ಮವು ಯಾವುದು, ವಿಕರ್ಮ ನಿಷಿದ್ಧ ಕರ್ಮ ಯಾವುದು, ಅಕರ್ಮ ಯಾವುದು ಅನ್ನೋದು ಸರಿಯಾಗಿ ತಿಳಿದುಕೊಳ್ಳಬೇಕು. ಹೇಗೆಂದ್ರೆ ಕರ್ಮ ಅಂದ್ರೆ, ಈಗ ನಾವು ಹೇಳ್ತೇವೆ ಒಳ್ಳೇದು ಮಾಡಬೇಕು, ನಾವು ಈ ರಾಷ್ಟ್ರ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಮತ್ತೆ ಹ್ಯುಮ್ಯಾನಿಟೇರಿಯಸಮ್ ಮನುಷ್ಯರ ಸೇವೆ ಮಾಡಬೇಕು, ಮತ್ತೆ ನಾವು ಪಾಪದವರಿಗೆ ಹೆಲ್ಪ್ ಮಾಡಬೇಕು, ನಾವು ಅದು ಮಾಡಬೇಕು, ಇದು ಮಾಡಬೇಕು, ಪುಣ್ಯದ ಕೆಲಸ ಮಾಡಬೇಕು. ಇದೆಲ್ಲ ಕರ್ಮ, ಪುಣ್ಯ ಅಂತ. ಇದರಲ್ಲಿ ನಾವು ಪುಣ್ಯ ಗಳಿಸ್ತೇವೆ. ಪುಣ್ಯ ಗಳಿಸಿ ಅಂತ ಆಗ್ತದೆ, ಅದು ಕರೆನ್ಸಿ ಇದ್ದಾಗೆ. ನೀವು ಸ್ವರ್ಗಲೋಕ ಹೋಗ್ಬೋದು, ಟಾಪ್ ಮೋಸ್ಟ್ ಅಂದ್ರೆ ಬ್ರಹ್ಮಲೋಕ, ಮೆಟೀರಿಯಲ್ ವರ್ಲ್ಡ್, ಅಲ್ಲಿ ಹೋಗ್ಬೋದು. ಆದ್ರೆ ಇದು ಒಳ್ಳೆ ಪ್ರಪೋಸಲ್ ಅಲ್ಲ. ಆ ಬ್ರಹ್ಮ ಭುವನಲೋಕ ಪುನರಾವರ್ತಿ ಅರ್ಜುನ. ನಿಮ್ಮ ಕರ್ಮ ಅಂದ್ರೆ ಪುಣ್ಯ ಕರೆನ್ಸಿ. ಎಲ್ಲಿ ತನಕ ಒಂದು ಕರೆನ್ಸಿ ಉಂಟು ಅಲ್ಲಿ ತನಕ ನೀವು ಅಲ್ಲಿ ಇರ್ಬೋದು, ಮತ್ತೆ ಇಲ್ಲಿಯೇ ಬರ್ಬೇಕಂತ ವಾಪಸ್. ಈಗ ನೀವು ಅಮೆರಿಕಕ್ಕೆ ಹೋಗ್ತೀರಿ, ನೀವೊಂದು 5 ಲಕ್ಷ ಇಟ್ಕೊಂಡು ಹೋಗ್ತೀರಿ ಅಮೆರಿಕಕ್ಕೆ. 6 ತಿಂಗಳು ವೀಸಾ ಇರುವಂಥದ್ದು. 6 ತಿಂಗಳು ಮುಗಿದ ಕೂಡ ನೀವು ಬರ್ಬೇಕು ಇಲ್ಲಿಗೆ ವಾಪಸ್, ಯಾಕೆಂದ್ರೆ ವೀಸಾ ಇರುವಂತ 6 ತಿಂಗಳು. ಅದೇ ರೀತಿ ನಾವು ಒಳ್ಳೇದು ಮಾಡಬೇಕು, ಆ ಸೇವೆ ಮಾಡಬೇಕು, ಈ ಸೇವೆ ಮಾಡಬೇಕು, ಈ ಸೇವೆ, ಇದೆಲ್ಲ ಕರ್ಮ, ಪುಣ್ಯದ ಕೆಲಸ. ಪುಣ್ಯ ಸಿಗ್ತದೆ ನಿಮ್ಗೆ, ಅದೇ ಪುಣ್ಯ ಶಾಶ್ವತ ಅಲ್ಲ. ನೆಕ್ಸ್ಟ್ ವಿಕರ್ಮ ಅಂದ್ರೆ ಪಾಪ, ಅದು ಕೂಡ ಕರೆನ್ಸಿ ಇದ್ದಾಗ. ಇದಕ್ಕೆ ನಾವು ಎಲ್ಲಿ ಹೋಗ್ತೇವೆ? ನರಕಕ್ಕೆ ಹೋಗ್ತೇವೆ, ನಿಷಿದ್ಧ ಕರ್ಮ, ಅದು ಕೂಡ ಒಳ್ಳೇದಲ್ಲ. ಮತ್ತೆ ಅಕರ್ಮ, ಕೃಷ್ಣ ಪ್ರಜ್ಞೆ ಮಾಡೋ ಕೆಲಸ ಅಕರ್ಮ. ಇದಕ್ಕೆ ಅಂತ
ಸಪರೇಟ್ ಕೃಷ್ಣನ ಅಕೌಂಟ್ಗೆ ಹೋಗ್ತದೆ. ಮತ್ತೆ ಇದರಿಂದ ನಾವು ಎಲ್ಲಿ ಹೋಗ್ತೇವೆ? ಕೃಷ್ಣನ ಧಾಮಕ್ಕೆ ಹೋಗ್ತೇವೆ. ಕೃಷ್ಣನ ಧಾಮಕ್ಕೆ ಹೋದ್ರೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ, ಓಲ್ಡ್ ಏಜ್ ಇಲ್ಲ, ರೋಗ ಇಲ್ಲ. ಹಾಗಾಗಿ ನಾವು ಅಕರ್ಮ ಮಾಡಬೇಕು. ಎಸ್, ಅಕರ್ಮದ ಹೀರೋ ಯಾರು? ನಾರದ ಮುನಿ. ನಾನು ಹಾಗೆ ಹೇಳಿದ್ದೇನೆ, ಯಾರನ್ನೆಲ್ಲ ಅವರು ಪ್ರೀಚ್ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗ್ತಾರೆ. ಎಸ್, ಶ್ಲೋಕ 34. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಿಣತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಅದು ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲ. ಅಂದ್ರೆ ಈಗ ಎಲ್ಲರೂ ಅಂತ ಫಸ್ಟಿಗೆ ಪ್ರಶ್ನೆ ಕೇಳುವಂಥದ್ದು, ಅದು ಶಾಸ್ತ್ರ ಅಂತ ಹೇಳುವಂಥ ಫಸ್ಟಿಗೆ ನಾವು ಸರೆಂಡರ್ ಆಗ್ಬೇಕು, ಮತ್ತೆ ನಾವು ಪ್ರಶ್ನೆ ಕೇಳಬೇಕು. ನಮ್ನಾಗಿ ಅವರಿಗೆ ಪ್ರಶ್ನೆ ಮಾಡು, ಮತ್ತೆ ಅವರಿಗೆ ಸೇವೆ ಮಾಡಬೇಕು. ಮತ್ತೆ ಅವರು ಕೃಷ್ಣನ ಆತ್ಮಸಾಕ್ಷಾತ್ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ ಅಂದ್ರೆ ಅವರು ಕೃಷ್ಣನ್ ಕಂಡಿದ್ದಾರೆ, ನಿನಗೆ ಕೂಡ ದರ್ಶನ ಕೊಡಿಸ್ತಾರೆ. ನಮಗೆ ನಂಬಿಕೆ ಬೇಕು ಗುರುವಿನ ಮೇಲೆ. ಈಗ ಪ್ರಭುಪಾದ್ ಆಚಾರ್ಯ ಅವರು ಶುದ್ಧ ಭಕ್ತರು, ಅವರ ಮೇಲೆ ನಾವು ಟೋಟಲ್ ಡಿಪೆಂಡ್ ಆಗಿರ್ಬೇಕು. ಯಾಕೆಂದ್ರೆ ಅವರು ನಮಗೆ ಕೃಷ್ಣ ದರ್ಶನ ಮಾಡಿಸ್ತಾರೆ. ಇಲ್ಲಿ ನೋಡಿ, ಸಂದೀಪಿನಿ ಮುನಿ ಮತ್ತೆ ಇದು ಕೃಷ್ಣ ಮತ್ತೆ ಬಲರಾಮ, ಅವರಿಗೆ ಆಕ್ಚುಲಿ ಹೋಗುವ ಅಗತ್ಯ ಇರಲಿಲ್ಲ, ಅವ್ರು ದೇವತಂಬರು ವಂಶ, ಆದ್ರೂ ಕೂಡ ಅವರು ಹೋದ್ರು. ಎಸ್, ಅಧ್ಯಾಯ ಸಾರಾಂಶ. ಪರಂಪರ ಏವಂ ಪರಂಪರ. ಕೃಷ್ಣ ದೈವಿಕ ಸ್ವರೂಪ ದಿವ್ಯ, ಎಲ್ಲ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತದೆ. ಮಮ ವರ್ತಮಾನ ವರ್ತಂತೆ ಕರ್ಮ ವಿಕರ್ಮ ಅಕರ್ಮ ಕವಯೋ ಅಪಿ ಅತ್ರ ಮೋಹಿತ. ಜ್ಞಾನ ಪಡೆದು ಯಜ್ಞದ ಮೂಲಕ ಜೀವತಿ, ಜ್ಞಾನ ಪಡೆಯುವ ವಿಧಾನಗಳು ತದ್ವಿಧಿ ಪ್ರಣಿಪಾತ್ಯನ. ಎಸ್, ಹರೇ ಕೃಷ್ಣ. ಯಾರ ಪ್ರಶ್ನೆದಲ್ಲಿ ಕೇಳ್ಬೋದು? ಹರೇ ಕೃಷ್ಣ ಹ್ಯಾಂಡ್ ರೈಸ್ ಮಾಡಿ, ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಎಸ್, ಓಕೆ. ನಾಗರಾಜ್ ಎಂ. ಎಸ್, ಹೇಳಿ ಗುರುಗಳೇ. ಯಥಾರೂಪ ಅಂತ ಬುಕ್ಸ್ ಹೇಳಿದ್ರಲ್ಲ, ನಾವು ಅದು ಒರಿಜಿನಲ್ ಅಂತ ಯಾವ ತರ ತಿಳ್ಕೋಬೇಕು ನಾವು? ಯಾವ ತರ ಅಂದ್ರೆ ಅದರಲ್ಲಿ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಇರ್ತದೆ. ಅದೇ ಗುರುಗಳೇ, ಇವಾಗ ನಾವು ಬುಕ್ಸ್ ನಾವು ಕೊಂಡ್ಕೋಬೇಕಲ್ಲ, ಹಾ, ಈಗ ಈ ಬೇರೆಯವರೆಲ್ಲ ಕೊಡ್ತಾರಲ್ಲ, ಇವಾಗ ನಾವು ಯಥಾರೂಪನ ಇಲ್ಲ ಬೇರೆ ಯಾವ್ದು ಅಂತ ಹೆಂಗ ಗೊತ್ತಾಗುತ್ತೆ ನಮ್ಗೆ? ಪುಸ್ತಕ ಯಾರಿಗೆ ಯಾವ್ದು? ಗೊತ್ತುಂಟು ಅವರಿಂದ ನಾವು ತಿಳಿದುಕೊಳ್ಳಬೇಕು. ಸರಿ ಗುರುಗಳೇ, ಸರಿ ಗುರುಗಳೇ. ಎಸ್, ಕರಿಯಪ್ಪ. ಎಸ್, ಹರೇ ಕೃಷ್ಣ. ಕರಿಯಪ್ಪ ಕೆ ಎಂ. ಗುರುಜಿ ನಮಸ್ಕಾರ. ನಮಸ್ತೆ. ಈಗ ಕೃಷ್ಣ ಪರಮಾತ್ಮ ಭೂಮಿ ಮೇಲೆ ಜನಿಸಿದ್ದ ಸರಿ, ಜನಿಸಿದಲ್ಲ, ಕೃಷ್ಣ ಬರುವುದು ಹೇಗೆ ಅಂದ್ರೆ ಕೃಷ್ಣ ಆಲ್ರೆಡಿ ಗೋಲೋಕದಿಂದ ಬರುವಂತದ್ದು ಅವನ ಫಾರ್ಮ್ ಅಲ್ಲಿ. ಎಸ್, ಹೇಳಿ. ಕೊನೆಯ ಮೂಮೆಂಟ್ ಅಂದ್ರೆ ಈಗ ಅಲ್ಲಿಂದ ಇಲ್ಲಿಂದ ಭೂಲೋಕದಿಂದ ಮಾಯಾ ಅಂತ ಹೇಳ್ತಾರಲ್ಲ, ಅಂದ್ರೆ ಭೂಲೋಕದಲ್ಲಿ ಇಲ್ಲ ಅಂತ ಆಗುತ್ತಲ್ಲ, ಅದು ಯಾವ ತರ ಆಯ್ತು ಅಂತ. ಭೂಲೋಕ ಈಗ ನಮ್ಗೆ ಕೃಷ್ಣ ಭೂಲೋಕಕ್ಕೆ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಅದೇ ತರ ಯಾವ ತರ ಇರಲ್ಲ ನಮ್ ಭೂಲೋಕದಲ್ಲಿ ಯಾವಾಗಿಂದ ಇರಲ್ಲ ಅನ್ನೋದ್ ಬೇಕು. ಯಾವ ತರ ಅಂದ್ರೆ ಭೂಮಿ ಮೇಲೆ ಹೆಂಗೆ ಇಲ್ದಂಗ ಆಯ್ತು ಅಂತ. ಹೆಂಗೆ ಇಲ್ದ? ಯಾರು ಇಲ್ದಂಗಾಯ್ತು? ಎಂತ ಇಲ್ದಂಗ? ಪ್ರಶ್ನೆ ಅರ್ಥ ಕೃಷ್ಣ ಈಗ ಅಂದ್ರೆ ಕೃಷ್ಣ ಈಗ ನಮ್ಮಲ್ಲಿ ಬಂದ್ರು, ಭೂಲೋಕದಲ್ಲಿ ಬಂದ್ರು ಅಂತ ಗೊತ್ತಾಯ್ತು. ಬಟ್ ಕೊನೆ ಎಂಡಿಂಗ್ ಮೂಮೆಂಟ್ ಏನಾಯ್ತು ನೋಡಿ. ಎಂತಂದ್ರೆ ಭಗವಂತ ಬಂದು ಎಂತ ಮಾಡ್ತಾನೆ ಅಂದ್ರೆ, ಭಗವಂತ ಬಂದು ಅವನ ಕೆಲಸ ಮುಗಿಸಿ ಹೋಗ್ತಾನೆ. ಅವ ಕೆಲಸ ಮುಗಿಸಿ ಹೋಗ್ತಾನೆ. ಅವ ಹೇಗಂದ್ರೆ ಅವ್ರು ನಾರ್ಮಲ್ ಮನುಷ್ಯರಲ್ಲ, ಅವರು ದೇವತಾ ಅಲ್ಲ. ಹೇಗೆ ಆಗ್ತದೆ ನಾರ್ಮಲ್ ಮನುಷ್ಯರು? ಯಾಕಂದ್ರೆ ನೋಡಿ, ಕೆಲವು ವಿಷಯದಲ್ಲಿ ಈಗ ಮೊನ್ನೆ ನಿಮ್ಗೆ ನಾನು ಕೃಷ್ಣ ಬ್ರಹ್ಮಾಂಡ ಘಾಟದಲ್ಲಿ ಮಣ್ಣು ತಿನ್ನುವಂಥದ್ದು, ಹಾಗೆ ಯಶೋದೆ ಬಾಯಲ್ಲಿ ಫುಲ್ ಬ್ರಹ್ಮಾಂಡ ನೋಡ್ತಾಳೆ. ಹೌದೌದು, ಬಾಯಲ್ಲಿ. ಹೌದು, ಅದನ್ನ ನಿಮ್ಗೆ ತೋರಿಸಿದ್ದೇನೆ. ಮತ್ತೆ ಇನ್ನೊಂದು ವಿಷಯ, ಕೃಷ್ಣ ಗೋವರ್ಧನ ಬೆಟ್ಟವನ್ನು 7 ದಿವಸ 7 ರಾತ್ರಿ ಕಿರು ಬೆರಳು ಎತ್ತಿದ್ದಾನೆ. ನಮ್ಗೆ ಆಗ್ತದ ಅದು? ಅದೆಲ್ಲ ಇದೆಲ್ಲ ದೇವರು ಮಾಡುವಂತ ಕೆಲಸ. ಮತ್ತೆ ಇನ್ನೊಂದು ವಿಷಯ, ಕೃಷ್ಣ 16,108 ಹೆಂಡತಿಯನ್ನು ಮದುವೆ ಆಗಿದ್ದಾನೆ. ಅವರಿಗೆಲ್ಲರಿಗೂ ವಜ್ರ ವೈಢೂರ್ಯ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ. ಹೆಂಡತಿಗೆ ಮಾಡಿಕೊಡ್ಲಿಕ್ಕೆ ಆಗ್ತದ?
ಇಲ್ಲ ಆಗಲ್ಲ ಗುರುಗಳೇ. ಮತ್ತೆ 16,108 ಹೆಂಡತಿಯರಲ್ಲಿ ಎಲ್ಲ ಹೆಂಡತಿಯರಿಗೆ 10 ಮಕ್ಕಳು. ನಮಗೆ ಒಂದು 2 ಮಕ್ಕಳನ್ನು ಸಾಕ್ಲಿಕ್ಕೆ ಇಲ್ಲಿ ತನಕ ಬರ್ತದೆ. ನಿಜ ಗುರುಗಳೇ. ಇದೆಲ್ಲ ನಾವು ತಿಳಿಯುವಂತ ವಿಷಯ. ಯಾಕಂದ್ರೆ ಯಾವುದೆಲ್ಲ ದೇವರು ಮಾಡುವಂತ ಕಾರ್ಯ ಮಾಡಿದ್ದಾನೆ. ಹಾಗಾಗಿ ನಾವು ಅದನ್ನು ಒಪ್ಪಬೇಕು. ಓಕೆ, ಎಸ್, ಧನ್ಯವಾದಗಳು. ಧನ್ಯವಾದ. ಎಸ್, ದ್ವಾರಕನಾಥ್. ಪ್ರಭುಜಿ ಅವರೇ, ಹಾ, ನಾಳೆ ಮತ್ತೆ ನಾಡಿದ್ದು ನಮ್ಗೆ 7 ಗಂಟೆ ಕ್ಲಾಸ್ ಇದೆ ಪ್ರಭುಜಿ ಅವರೇ. ಯಾವ್ದು 7 ಗಂಟೆ ಕ್ಲಾಸ್? ಅದು ನಮ್ದು ಲೆವೆಲ್ 2 ಇದ್ರದ್ದು ಕ್ಲಾಸ್ ಇದೆ ಪ್ರಭುಜಿ ಅವರೇ. ನೀವು ಲೆವೆಲ್ 1 ಆಗಿದೆ ನಿಮ್ದು? ಲೆವೆಲ್ 1 ಆಗಿದೆ, ಲೆವೆಲ್ 2 ನಾವು. ಲೆವೆಲ್ 2 ನವರಾ? ಹಾ, ಲೆವೆಲ್ 2 ಆದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಅದು ಕ್ಲಾಸ್ ನೀವು ಹೋಗ್ಬೇಕಲ್ಲ. ಈ ಕ್ಲಾಸ್ ಮಿಸ್ ಆಗ್ತದೆ, ಅದು ಬೇಕಲ್ಲ ಮೇನ್. ಯಾಕಂದ್ರೆ ಲೆವೆಲ್ 1 ಆಗಿ ಮತ್ತೆ ಲೆವೆಲ್ 2, ಲೆವೆಲ್ 1 ಆಗಿದೆ ಅಲ್ಲ, ನೀವು ಅದನ್ನು ಲೆವೆಲ್ 2 ಕ್ಲಾಸ್ ಕೇಳ್ಬೇಕಾಗಿ. ಎಸ್, ಮತ್ತೆ ಬನ್ನಿ, ಸ್ಯಾಟರ್ಡೆ ಸಂಡೇ ಆದ್ಮೇಲೆ ಬನ್ನಿ. ಆಯ್ತು ಪ್ರಭುಜಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಲಕ್ಷ್ಮಿ ಅವರೇ, ಶ್ರೀಲಕ್ಷ್ಮಿ. ಎಸ್, ಹೇಳಿ ಶ್ರೀಲಕ್ಷ್ಮಿ ಅವರೇ. ಹರೇ ಕೃಷ್ಣ. ಹೇಳಿ. ಇವಾಗ ಮೊದ್ಲು ಒಂದಷ್ಟು ಡೌಟ್ಗಳು ಬರ್ತಾ ಇತ್ತು. ಇವಾಗ ನಮ್ ಬರೋ ಡೌಟ್ಗಳಿಗಿಂತ ಹೆಚ್ಚಾಗಿ ನೀವು ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ಎಲ್ಲ ಬರ್ತಾ ಇರತ್ತೆ. ಸೊ ಡೌಟ್ಗಳು ಬರ್ದೇ ಇರೋದು ಅಂದ್ರೆ ಅರ್ಥ ಆಗ್ತಾ ಇದೆ ಅಂತಾನೆ ಇಲ್ಲ ನಮ್ಗೆ? ಅರ್ಥ ಆಗ್ತದೆ, ಅದೇ ಕೃಷ್ಣ ಕೃಪೆಯಿಂದ ನಿಮ್ಗೆ ಅರ್ಥ ಆಗ್ತಾ ಉಂಟು. ಮತ್ತೆ 18 ದಿವಸ ಆಗುವಾಗ ಫುಲ್ ಡೌಟ್ ಹೋಗ್ತದೆ. ಯಾಕಂದ್ರೆ ಭಗವಂತ ಎಲ್ಲಾ ಚಾಪ್ಟರ್ ಅಲ್ಲಿ, ಹೇಗೆಂದ್ರೆ ಅರ್ಜುನನಿಗೆ ಹೇಳಿದಾನೆ, ಅರ್ಜುನಿಗೆ ಹೇಳಿದಾರ, ನಮ್ಗೆ ಹೇಳಿದದು. ಎಲ್ಲ ಚಾಪ್ಟರ್ ನಾವು ಹೇಳ್ತಾ ಹೋಗುವಾಗ ನಮ್ದೆಲ್ಲ ಡೌಟ್ಸ್ ಕ್ಲಿಯರ್ ಆಗ್ತದೆ. ಅದಕ್ಕೆ ಡೌಟ್ಗಳು, ಅರ್ಜುನ ಕೇಳೋ ಡೌಟ್ಗಳು, ಕೃಷ್ಣ ಕೊಡೋ ಸಮಾಧಾನಗಳು, ಅವೆಲ್ಲ ನಮ್ಗೆ ಉದ್ಭವಿಸೋದೇ ಇಲ್ಲ. ಕ್ವಶನ್ಸ್ ಹೋಗ್ತದೆ ಎಲ್ಲ ಹೋಗ್ತದೆ. ಅದೇ ಆ ಕ್ವಶನ್ಸ್ ಕೇಳ್ಬೇಕು ಅಂತ ತಿಳುವಳಿಕೆನೂ ಇರಲ್ಲ. ಇದ್ರಲ್ಲಿ ಕೇಳ್ತಾ ಇದ್ರೆ ಹೌದಲ್ವಾ, ನಮ್ ಜೀವನಕ್ಕೆ ಇವೆಲ್ಲ ಸಂಬಂಧ ಕೊಟ್ಟಿರತ್ತಲ್ಲ, ಇವೆಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಅನ್ನೋ ರೇಂಜ್ ಆಗುತ್ತೆ. ಸೊ ಡೌಟ್ಗಳು ಬರೋದಲ್ಲ, ನಮ್ಗೆ ತಿಳಿದೇ ಇರೋ ವಿಷಯಗಳೇ ತುಂಬಾ ತಿಳಿಯೋ ಹಂಗ ಆಗೋಗ್ತಾ ಇದೆ. ಒಳ್ಳೆ ವಿಷಯ. ಹರೇ ಕೃಷ್ಣ. ಎಸ್ ಕೃಷ್ಣ. ಕೃಷ್ಣ ಭಜನೆ ಮಾಡುವಾಗ ಒಬ್ಬರಿಗೆ ಅಪಘಾತವಾಗಿರುತ್ತದೆ ಎಂತ ನೋಡೋದು. ಆಗ ನಾವು ಏನನ್ನು ಮಾಡಬೇಕು? ಅಪಘಾತವಾದವರಿಗೆ ಸಹಾಯವೋ ಅಥವಾ ಕೃಷ್ಣ ಭಜನೆಯೋ? ಅಪಘಾತ ಅಂದ್ರೆ ಯಾವ ಟೈಪ್ ಅಪಘಾತ? ನೋಡಿ, ಕೃಷ್ಣ ಭಜನೆ ಮಾಡೋದ್ರಿಂದ ಯಾರಿಗೆ ಅಪಘಾತ ಆಗಿದೆ ಅವನಿಗೆ ಕೂಡ ಒಳ್ಳೇದಾಗ್ತದೆ. ನೀವು ಭಜನೆ ಮಾಡ್ತಿದ್ದೀರಿ. ಭಜನೆ ಅಂದ್ರೆ ಹೇಗಂದ್ರೆ ಈಗ ಎಂತ ಆಗ್ತದೆ ಅಂದ್ರೆ, ಕೆಲವರು ತಮಾಷೆಯಲ್ಲಿ, ಈಗ ನಾನು ಒಂದು 10-12 ವರ್ಷ ಹಿಂದೆ RTO ಹೋಗುವಾಗ ಅಲ್ಲಿ ನನ್ನ ತಿಲಕ ಈ ಧೋತಿಯಲ್ಲಿ ನೋಡಿ ಅವರೆಲ್ಲ ಒಂದು 6-7 ಮಂದಿ ಇದ್ರು. ಅವರು ಹರೇ ಕೃಷ್ಣದೇವ ಬಂದ, ಹರೇ ಕೃಷ್ಣದೇವ ನಾನು ತಮಾಷೆ ಮಾಡಿದವರು. ಆಕ್ಚುಲಿ ತಮಾಷೆಯಲ್ಲಿ ಕೂಡ ಅವ್ರ ಬಾಯಲ್ಲಿ ಬಂತಲ್ಲ, ಹರೇ ಕೃಷ್ಣದೇವ ಅಂತ, ಅದು ಒಳ್ಳೇದಂತೆ. ಹಾಗಾಗಿ ಈ ಕೃಷ್ಣನ ನಾಮ ತುಂಬಾ ಪವರ್ಫುಲ್. ಅಪಘಾತ ಅವರಿಗೆ ಸಹಾಯ ನಾವು ಮಾಡ್ತೇವೆ, ಅದು ಬೇರೆ ವಿಷಯ. ಆದ್ರೆ ಕೃಷ್ಣ ನಾಮದಿಂದ ಎಂತಾಗ್ತದೆ, ಅಲ್ಲಿ ಅಪಘಾತ ಆದವನಿಗೆ ಒಳ್ಳೇದಾಗ್ತದೆ. ಕೃಷ್ಣ ನಾಮ ಅಂತಂದ್ರೆ ಆಲ್ ಮರ್ಸಿಫುಲ್, ಅಂದ್ರೆ ಅವನಿಗೆ ಎಲ್ಲ ಶುಭಕರ, ಒಳ್ಳೇದಾಗ್ತದೆ, ಅವನಿಗೆ ತುಂಬಾ ಒಳ್ಳೇದಾಗ್ತದೆ. ಅದು ಕೃಷ್ಣ ಭಜನೆ ಎಂತ ಹೇಳುವಂಥದ್ದು, ಅದು ಇಲ್ಲಿದಲ್ಲ, ಅದು ಟ್ರಾನ್ಸೆಂಡೆಂಟಲ್, ದಿವ್ಯವಾದದ್ದು, ಗೋಲೋಕದಿಂದ ಬರುವ ಧ್ವನಿ. ಗೋಲೋಕೇರೆ ಪ್ರೇಮ ಧ್ವನಿ, ಗೋಲೋಕದಿಂದ ಬರೋ ಧ್ವನಿ, ಮಾಮೂಲಿ ಅಲ್ಲ. Yes. Guruji, I am not attending the today's class properly due to some problems here, so I will watch in YouTube. Okay. Yes, ವಾಣಿಶ್ರೀ ಅವರೇ ಹೇಳಿ. ನಾಗೇಶ್, ವಾಣಿಶ್ರೀ ನಾಗೇಶ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಹೇಳಿ. ಗುರುಜಿ, ನಾನು 9 ಗಂಟೆ ಕ್ಲಾಸ್ ಅನ್ನ ತಗೊಂಡಿದ್ದೆ ಆಕ್ಚುಲಿ ಮೊದ್ಲು. ಆ ಟೈಮ್ಗೆ ನನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ 2 ದಿನದಿಂದ ನಾನು ಈ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೀನಿ 7 ಗಂಟೆಗೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ ನೀವು, ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ನಮಗೆ ಇನ್ನಷ್ಟು ಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ವಿಷಯ ತಿಳುವಳಿಕೆ ಬಗ್ಗೆ ಪ್ರಶ್ನೆ ಪ್ರಸ್ತಾವನೆ ಚೆನ್ನಾಗಿ ಬರ್ತಾ ಇದೆ.
ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾವು ಈಗ ಭಗವದ್ಗೀತೆ ಆಲ್ರೆಡಿ 2 ಯೋಗಗಳನ್ನ ಮುಗಿಸಿದೀವಿ, ಈಗ 3ನೇ ಯೋಗಕ್ಕೆ ಬಂದಿದೀವಿ. ಆದ್ರೂ ಇನ್ನು ನಮ್ಗೇನು ಅರ್ಥನೇ ಆಗ್ತಾ ಇಲ್ಲ ಏನೋ. ಈಗ ಒಬ್ರು ನಮ್ಮ ಸಹೋದರಿಯರು ಹೇಳಿದ್ರು, ಶ್ರೀಲಕ್ಷ್ಮಿ ಅವರು, ಅದೇ ತರ ನನ್ಗೂ ಅನ್ಸುತ್ತೆ. ಏನು ನಮ್ಗೆ ಡೌಟ್ಸೇ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ವೋ ಅಥವಾ ನಮ್ಗೆ ಏನು ಇದನ್ನೇ ಆಗ್ತಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀನಿ ನಾನು. ನೋಡಿ ಹೇಗೆ ಅಂದ್ರೆ, ನಾವೀಗ ಬಿಗಿನರ್ಸ್. ನಾವು ಹೇಗಂದ್ರೆ ಕೃಷ್ಣ ಪ್ರಜ್ಞೆ ಹೇಗಂದ್ರೆ, ಇವತ್ತು ನೀವೊಂದು ಗಿಡವನ್ನು ನಟ್ರೆ ಇವತ್ತು ಫಲ ಕೊಡುವುದಿಲ್ಲ. ಹೌದು. ಈಗ ನಮ್ಮ ಮಂಗಳೂರಲ್ಲಿ ಈ ಕೊಕೊನಟ್ ಟ್ರೀ ತುಂಬಾ ಫೇಮಸ್. ಹೌದು. ಅದೊಂದು 5 ವರ್ಷ ತೆಗಿತಾರೆ ಫಲ ಕೊಡ್ಲಿಕ್ಕೆ, ತೆಂಗಿನಕಾಯಿ ಕೊಡ್ಲಿಕ್ಕೆ. ಅದೇ ರೀತಿ ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ಪೇಷನ್ಸ್ ಇರ್ಲಿ, ಆಗ್ತದೆ, ಎಲ್ಲವಾಗ್ತದೆ. ಮತ್ತೆ ಎಂತ ಅಂದ್ರೆ, ಜಾಸ್ತಿ ಕ್ಲಾಸ್ ಅನ್ನು ಕೇಳಿ, ಎಷ್ಟಾಗ್ತದೆ ಅಷ್ಟು ಕ್ಲಾಸ್ ಅನ್ನು ಕೇಳ್ಬೇಕು. ಹೇಗೆ ನಾನು ಬೆಳಿಗ್ಗೆ ಭಾಗವತಂ ಕ್ಲಾಸ್ ಮಾಡ್ತೇನೆ. ಭಾಗವತಂ ಕ್ಲಾಸ್ ಈಗ ನಾನು ಕಳೆದ 2020 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ 1.5 ವರ್ಷ ಆಯ್ತು. ಅಲ್ಲಿ ಒಂದು 60 ಜನ ಇದ್ದಾರೆ. ಎಲ್ಲರೂ ಸೀರಿಯಸ್ ಆಗಿದ್ದಾರೆ. ನಿಮ್ಗೆ ಬೆಳಿಗ್ಗೆ ನೀವು 8 ರಿಂದ 9 ನೀವು ಬಂದ್ರೆ ನೋಡಿದ್ರೆ ನಿಮ್ಗೆ ಅಲ್ಲಿ ಶಾಕ್ ಆಗ್ತದೆ. ಅಂದ್ರೆ ಅದನ್ನ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಗುರುಜಿ ನಾವು? ಯಾವುದು? ಈಗ ಅದು ಭಾಗವತಂ ಕ್ಲಾಸ್ ಅಂದ್ರೆ ನಾವು ಅಟೆಂಡ್ ಮಾಡ್ಬೋದಾ? ಮಾಡ್ಬೋದು. ಯಾರು ಕೂಡ ಅಟೆಂಡ್ ಮಾಡ್ಬೋದು. ಡೈಲಿ ಉಂಟದು ಕ್ಲಾಸ್. ಹಾಗಾಗಿ ಎಂತಾಗ್ತದೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಜ್ಯೂಸ್ ಅನ್ನು ಅವರಿಗೆ ಕುಡಿದಿದ್ದಾರೆ, ಗೊತ್ತಾಯ್ತಾ? ಮತ್ತೆ ನಮ್ಗೆ ಎಲ್ಲ ಅರ್ಥ ಆಗ್ತದೆ. ಹೌದು. ಯಾಕಂದ್ರೆ ನೀವು ಈಗ ಅದು ಕರ್ಮಯೋಗ ಅದನ್ನೆಲ್ಲ ನಾವು ಕೇಳಿದ್ಮೇಲೆ ಈಗ ನಮ್ಮ ಮನಸ್ಸಲ್ಲೂ ಎಲ್ಲೋ ಒಂದು ಕಡೆ ಮೊಳಕೆ ಹೊಡಿತಾ ಇದೆ. ನೀವು ಈಗ ಬಿತ್ತಿದ್ದೀರಿ ಅಂದ್ರೆ ಆ ಮೊಳಕೆ ಹೊಡಿತಾ ಇದೆ. ಹೌದು, ನಾವು ನಿಷ್ಕಲ್ಮಶ ಇಲ್ದೇನೆ ಕಾರ್ಯವನ್ನ ಮಾಡ್ಬೇಕು, ಫಲಾಪೇಕ್ಷೆ ಇಲ್ದೇನೆ ಕಾರ್ಯ ಮಾಡ್ಬೇಕು ಅನ್ನೋದ ಆ ಒಂದು ಪ್ರವೃತ್ತಿಯಲ್ಲಿ ಹೊಂಟಿದೀವಿ ಅಂತಂದ್ರೆ ನಾವು ಪಾಸಿಟಿವ್ ಆಗಿ ಇದ್ದೀವಿ ಅಂತ ನನ್ನ ಭಾವನೆ. ನೀವು ಪಾಸಿಟಿವ್ ಆಗಿದ್ದವ್ರು ನೀವು ಭಾಗವತಂ ಕ್ಲಾಸ್ಗೆ ಬನ್ನಿ. ಬೆಳಿಗ್ಗೆ ಡೈಲಿ ಭಾಗವತಂ ಕ್ಲಾಸ್ ಕೇಳಿ. ಅಲ್ಲಿ ನಾನು 1-2 ಶ್ಲೋಕ ಮಾಡ್ತೇನೆ, ಆದ್ರೆ ಅರ್ಧ ಗಂಟೆ ಕ್ಲಾಸ್ ಮಾಡ್ತೇನೆ. ಎಂತಂದ್ರೆ ಅಲ್ಲಿ ಫಸ್ಟ್ ಗೆ ಶ್ಲೋಕ ರಿಸೈಟೇಷನ್, ಮತ್ತೆ ಎಲ್ಲರಿಗೂ ಚಾನ್ಸ್ ಕೊಡ್ತದೆ. ಶ್ಲೋಕ ರಿಸೈಟೇಷನ್ ಮತ್ತೆ ಅರ್ಥ ಮತ್ತೆ ಅನುವಾದ ಮತ್ತೆ ಓದಿಸ್ತೇನೆ ಭಾವಾರ್ಥ. ಹೌದು ಗುರುಜಿ, ಮೊದಲು ನಾನ್ ಅನ್ಕೊಂಡಿದ್ದೆ ಇದು ಅದೇ ತರ ಇರುತ್ತೆ ಅಂದ್ರೆ ಒಂದು ಶ್ಲೋಕವನ್ನ ನೀವು ಬಿಡಿಸಿ ಹೇಳ್ತೀರಿ, ಅದರ ಅನುವಾದ ಆ ತರ ಅಂತ ತಿಳ್ಕೊಂಡಿದ್ವಿ. ಇದನ್ನು ತುಂಬಾ ಚೆನ್ನಾಗಿದೆ. ಆದ್ರೆ ನನಗೆ ಇನ್ನಷ್ಟು ಆ ತರ ಕ್ಲಾಸ್ ನೀವು ಬೆಳಿಗ್ಗೆ ಬನ್ನಿ. ಬೆಳಿಗ್ಗೆ ಬಂದು ಒಮ್ಮೆ ನೋಡಿ ಕ್ಲಾಸ್ ಹೇಗೆ ಅಂತ. ಅರ್ಧ ಗಂಟೆ ಟೋಟಲ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಟೋಟಲ್ ಎಂತ ಆಗ್ತದೆ ಅಂದ್ರೆ, ನಾವು ಕೃಷ್ಣ ಪ್ರಜ್ಞೆಯ ರಸವನ್ನು ನಾವು ಕುಡ್ದಾಗ ಆಗ್ತದೆ ಅಲ್ಲಿ. ಇಲ್ಲಿ ಕೂಡ ಆಗ್ತದೆ. ಇಲ್ಲಿ ಬಿಗಿನರ್ಸ್ ಗೆ ನಾವು ಎಷ್ಟು ಬೇಕು ಅಷ್ಟು ಮಾಡುವಂತ, ಸ್ವಲ್ಪ ಜಾಸ್ತಿ ನಾವು ಹೇಳಲಿಕ್ಕಿಲ್ಲ. ನಿಮ್ಗೆ ನೀವು ಸೀರಿಯಸ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಹಾಗಾಗಿ ಸೀರಿಯಸ್ ಸ್ಟೂಡೆಂಟ್ಸ್ ಅಲ್ಲಿ ಬರ್ಬೋದು. ಹೌದು ಗುರುಜಿ, ಆದ್ರೆ ಅದನ್ನ ಯಾವ ತರ ಅಟೆಂಡ್ ಮಾಡ್ಬೇಕು ನಾವು ಈಗ ಅಲ್ಲಿ ಬರ್ಬೇಕು ಅಂದ್ರೆ? ಡೈಲಿ ಬನ್ನಿ ಅಲ್ಲ, ಬೆಳಿಗ್ಗೆ ಸೇಮ್ ಲಿಂಕ್ ನಂದು ಇದೇ ಲಿಂಕ್. ಓಕೆ ಅಂದ್ರೆ ಇದೇ ಲಿಂಕ್ ಗೆ ನಾವು ಅಲ್ಲಿ ಬೆಳಗ್ಗೆ ಅಟೆಂಡ್ ಆಗ್ಬೋದು. ಬೆಳಿಗ್ಗೆ 8 ಗಂಟೆಗೆ ಅಟೆಂಡ್ ಆದ್ರೆ 8 ರಿಂದ 9. ಸರಿ ಗುರುಜಿ, ಸರಿ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಶಿವಾನಂದ್ ಓಂಕಾರ. ಶಿವಾನಂದ್ ಅವರೇ ಹೇಳಿ. ಎಂತಪ್ಪ ನೆಕ್ಸ್ಟ್ ಜಶ್ವಂತ್ ವಿಘ್ನೇಶ್. ಗುರುಜಿ ಹೇಳಿ. ಗುರುಜಿ ಹೇಳಿ. ಗುರುಜಿ ಏನಂದ್ರೆ, ನನ್ಗದು ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಆ ಲಿಂಕ್ ಎಷ್ಟು ನಾನು ಓಪನ್ ಮಾಡಿದ್ರು ಕೂಡ ನನ್ಗೆ ಯಾಕೆ ಬರ್ತಿಲ್ಲ? ಅದು ನೋಡಿ, ನೀವು ಎಂತಂದ್ರೆ ನನಗೆ ಅದರಲ್ಲಿ ಎಂತಂದ್ರೆ ಅಡ್ಮಿನ್ ಅವರಿಗೆ ಕೆಲಸ ಕೊಟ್ಟಿದ್ದಾರೆ, ಮತ್ತೆ ವಾಲಂಟಿಯರ್ಸ್ ಇದ್ದಾರೆ, ಅವ್ರು ನೋಡುವಂತದ್ದು. ಅವರಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡೋದೇ ಇಲ್ಲ ಅವರು. ಯಾರು ಅದರಲ್ಲಿ? ನೀಲಂ ಅಂತ ಇದ್ದಾರೆ. ನೀಲಂ ಅಂತ ಇದ್ದಾರೆ, ಅವರಿಗೆ ಕಾಲ್ ಮಾಡಿ, ಅವ್ರ ಇನ್ಚಾರ್ಜ್. ಆಯ್ತು ಗುರುಜಿ, ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ. ನಾನು ಹೇಳದ್ಮೇಲೆ ನೀವು ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ. ತುಂಬಾ ಸಂತೋಷ ಆಯ್ತು ನನ್ಗೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಮತ್ತೆ ನನಗೆ ನಮ್ದು ನೇಚರ್ ಚೇಂಜ್ ಆಗುದಿಲ್ಲ. ಹೇಗಂದ್ರೆ ನಾನು ಮಾತಾಡುವಂತದ್ದು ಇದೇ ರೀತಿ, ಹಾಗಾಗಿ ನಮ್ದು ನೇಚರ್ ಅನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಒಮ್ಮೆಲೆ. ಅದೇ ಪ್ರಯತ್ನ ಮಾಡ್ಬೋದು. ಫಸ್ಟ್ ಡೇ ಸ್ವಲ್ಪ ಜಾಸ್ತಿ. ಓಕೆ, ಹರೇ ಕೃಷ್ಣ ಮಾತಾಜ್. ಹರೇ ಕೃಷ್ಣ. ಇರ್ತೀರಿ, ಸ್ವಲ್ಪ ಸ್ಲೋ ಮಾಡಿ. ನಿಮ್ದು ನೆಟ್ವರ್ಕ್ ಏನೋ ಕಟ್ ಆಗ್ತಾ ಉಂಟು. ಎಸ್, ಶಿವಾನಂದ್ ಅವರೇ. ಶಿವಾನಂದ್ ಓಕೆ.
ಇಲ್ವಾ? ಯಾರು ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ಲಕ್ಷ್ಮಿ ಎಂತ ಮಾತಾಜಿ. ಎಸ್, ಲಕ್ಷ್ಮಿ MP ಹೇಳಿ. ಹರೇ ಕೃಷ್ಣ ಗುರುಜಿ. ಇವರು ಇವಾಗ ತಿರುಪತಿಗೆ ಹೋದಾಗ ಆಕ್ಸಿಡೆಂಟ್ ಆಗೋದು, ನಾವು ಹೋಗೋದೇ ದೇವರ ದರ್ಶನಕ್ಕೆ ಯಾತ್ರೆ ಅಂತ. ಇವಾಗ ಕಾಶಿ ಯಾತ್ರೆಗೆ ಹೋದಾಗ ಆಕ್ಸಿಡೆಂಟ್ ಆಗಿ ಅಲ್ಲಿ ಪ್ರಾಣನೇ ಬಿಟ್ಬಿಡೋದು, ಈ ತರ ಆಗೋದು ಒಳ್ಳೇದಂತನ ಕೆಟ್ಟದಂತನ? ನೋಡಿ ಎಂತಂದ್ರೆ, ಎಲ್ಲವೂ ಆಗೋದು ದೇವರ ಪ್ಲಾನ್ ಪ್ರಕಾರ, ನಮ್ಮ ಪ್ಲಾನ್ ಅಲ್ಲ. ಹೌದು. ಹಾಗಾಗಿ ನಮ್ಮ ಹುಟ್ಟು ಸಾವಿಗೆ ಅಂದ್ರೆ ನಾವು ಜಸ್ಟ್ ನಿಮಿತ್ತ. ನಮ್ದು ಯಾವಾಗ ಟೈಮ್ ಬಂದಿದೆ ಆಗ ನಾವು ಹೋಗ್ಬೇಕು. ಹಾಗಾಗಿ ಧಾಮದಲ್ಲಿ ನಾವು ಸಾಯುವಂಥದ್ದು ಒಳ್ಳೆ ವಿಷಯ. ಧಾಮದಲ್ಲಿ ನಾವು ಸಾಯುವಂಥದ್ದು, ಭಗವಂತ ಧಾಮದಲ್ಲಿ ಸಾಯುವಂಥದ್ದು ಒಳ್ಳೆ ವಿಷಯ. ಅದ್ರಲ್ಲಿ ತುಂಬಾ ಪುಣ್ಯ ಉಂಟು. ಅದರ ಅರ್ಥ ನಾವು ಅಲ್ಲಿ ಹೋಗಿ ಸಾಯುವುದಲ್ಲ, ಸುಸೈಡ್ ಮಾಡೋದಲ್ಲ. ಆದ್ರೆ ಅಲ್ಲಿ ಸಾಯುವಂಥದ್ದು ಒಳ್ಳೆ ವಿಷಯ. ಆಕ್ಸಿಡೆಂಟ್ ಆಗಿ ಸಾಯೋದು ಒಂಥರ ಪ್ರಕೃತಿಗೆ ವಿರುದ್ಧವಾಗಿ ಅಲ್ಲ. ಆಕ್ಸಿಡೆಂಟ್ ಆಗಿ ಸಾಯೋದು ಯಾಕೆಂದ್ರೆ ನಾವು ಮಾಡಿದ ಕರ್ಮ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ತಲೆಗೆ ಹಾಕಿದ್ರೆ ಕಾಲಿಗೆ ಬರಲೇಬೇಕು. ಹಾಗಾಗಿ ನಮ್ಮ ಕರ್ಮ ಅಷ್ಟು ನಾವು ಕೆಟ್ಟದ್ದು ಮಾಡಿದ್ದೇವೆ ಲಾಸ್ಟ್ ಲೈಫಲ್ಲಿ, ನಮ್ಗೆ ಸಿಗ್ತದೆ, ಎಲ್ಲಿ ಹೋಗುದಿಲ್ಲ. ಅದಕ್ಕೆ ನಾವು ಕೃಷ್ಣ ಭಜನೆ ತಗೊಳ್ಬೇಕು. ಕೃಷ್ಣ ಎಂತ ಮಾಡ್ತಾನೆ, ಕರ್ಮವನ್ನು ಕಡಿಮೆ ಮಾಡ್ತಾನೆ. ಈಗ ಹೇಗಂದ್ರೆ ನಿಮ್ಮ ಕರ್ಮಾನುಸಾರ ತುಂಬಾ ಬ್ಯಾಡ್ ಉಂಟು, ನಿಮ್ಗೆ ಆಕ್ಸಿಡೆಂಟ್ ಆಗುದುಂಟು. ಅದೇ ಕೃಷ್ಣ ಭಜನೆ ಬಂದ ಮೇಲೆ ಎಂತ ಆಗ್ತದೆ, ನೀವು ಅಡಿಗೆ ಮಾಡುವಾಗ, ಕ್ಯಾರೆಟ್ ಕಟ್ ಮಾಡುವಾಗ ಸಣ್ಣ ಗಾಯ ಆಗ್ತದೆ, ಕೈಯಲ್ಲಿ ರಕ್ತ ಬರ್ತದೆ, ಅದು ಸಣ್ಣದು. ಭಗವಂತ ನಿಮಗೆ ಸಣ್ಣದು ಮಾಡಿದ. ಹೇಗೆಂದ್ರೆ ಡ್ಯಾಮ್ ಅಲ್ಲಿ ಒಂದು ನೀರು ರಭಸಾಗಿ ಹೋಗುವಂತ, ಮತ್ತೊಂದು ಡ್ಯಾಮ್ ಬಾಗಿಲು ಓಪನ್ ಮಾಡಿ ಸ್ವಲ್ಪ ನೀರು ಬಿಡುವಂಥದ್ದು. ಕೃಷ್ಣ ಎಂತ ಮಾಡ್ತಾನೆ, ಕಡಿಮೆ ಮಾಡ್ತಾನೆ. ಹಾಗಾಗಿ ಎಲ್ಲ ವಿಷಯದಲ್ಲಿ ಕೃಷ್ಣ ಭಜನೆ ನಿಮಗೆ ಲಾಭವೇ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಇಲ್ಲಲ್ಲ? ಓಕೆ, ಆಗ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಾಮ